ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೇಂದ್ರವೆಲ್, ಮ್ಯಾಂಗ್ಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ಹಲೋ ನಮಸ್ತೆ. ಸಿದ್ದಾಸ್ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಕರೆಂಟ್ ಅಫೇರ್ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂತದ್ದು ಕರಾವಳಿ ವರ್ಸಸ್ ಕರ್ನಾಟಕ ಅನ್ನುವಂತ ಇಶ್ಯೂ. ಯಾಕಂತ ಹೇಳಿದ್ರೆ ಇದು ಯಾಕೆ ಪ್ರಸ್ತುತ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಬಹುಶಃ ಇವತ್ತಿನ ದಿನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಳಸಾ ಬಂಡೂರಿ ಯೋಜನೆ ಜಾರಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆದಿತ್ತು, ಬಂದ್ ನಡೆದಿತ್ತು. ಆದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ, ನಾವೇನು ಕರಾವಳಿ ಅಂತ ಒಂದು ಜಿಲ್ಲೆಯನ್ನು ಬಿಟ್ಟು ನಾವು ಕರಾವಳಿ ಅಂತ ಕರಿತೀವಿ, ಉಡುಪಿ ಮತ್ತು ದಕ್ಷಿಣ ಕನ್ನಡ, ಈ ಎರಡು ಜಿಲ್ಲೆಯ ಜನ ನಮಗೂ ಮತ್ತು ಆ ಬಂದ್ಗೂ ಸಂಬಂಧವೇ ಇಲ್ಲ, ನಮಗೂ ಮತ್ತು ಅದಕ್ಕೂ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ನಮಗೆ ಕರ್ನಾಟಕದ ಏನು ಹೋರಾಟಗಳೇನಿದ್ದಾವೆ ಅವುಗಳು ನಮಗೆ ಪ್ರಸ್ತುತ ಅಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ. ಸೊ ಈ ಕಾರಣಕ್ಕಾಗಿ ಹಲವರು ಈ ವಿಚಾರದ ಬಗ್ಗೆ ಕರಾವಳಿಯ ಅಂದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಜನರನ್ನ ಟೀಕಿಸಿಯೂ ಕೂಡ ಮಾತನಾಡಿದ್ದಿದೆ. ವಾಟಾಳ್ ನಾಗರಾಜ್ ಅವರು ಬೆಂಗಳೂರಿನಲ್ಲಿ ಮಾತಾಡ್ತಾ ಹೇಳಿದ್ರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಜನಕ್ಕೆ ಮಾನವೀಯತೆ ಅಂದ್ರೆ ಗೊತ್ತಿಲ್ಲ, ಕಣ್ಣೀರಂದ್ರೆ ಅವರಿಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಸೊ ಯಾಕೆ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡಲಿಲ್ಲ, ಯಾಕೆ ಇಲ್ಲಿಯ ಜನ ಇವತ್ತು ಬಂದಿನಲ್ಲಿ ಭಾಗವಹಿಸಲಿಲ್ಲ, ಬಂದ್ನಲ್ಲಿ ಭಾಗವಹಿಸಬೇಕಿತ್ತೋ ಅಥವಾ ಬೇಡವೋ, ಈ ಭಾಗವಹಿಸಬೇಕಿತ್ತು ಅಂತಂದ್ರೆ ಯಾಕೆ ಬೇಕಿತ್ತು, ಅಥವಾ ಬಾರದಿತ್ತು ಅಂತ ಹೇಳಿದ್ರೆ ಯಾಕೆ ಬಾರದಿತ್ತು, ಈ ಎಲ್ಲ ವಿಚಾರಗಳು ಚರ್ಚೆ ಆಗಬೇಕು. ಮತ್ತು ಮತ್ತೊಂದು ಕಡೆಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಸಪರೇಟ್ ಸ್ಟೇಟೇ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಕೆಲವರು ಮಾತಾಡ್ತಾ ಇದ್ದಾರೆ. ಸೊ ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ನಾವು ಮಾತಾಡಬೇಕು. ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಈ ಬಗ್ಗೆ ಮಾತನಾಡೋದಕ್ಕಿದ್ದಾರೆ. ಒಬ್ಬರು ಕರ್ನಾಟಕ ರಕ್ಷಣಾ ವೇದಿಕೆಯ ವಕ್ತಾರರು ರಹೀಂ ಉಚ್ಚಿಲ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ರಹೀಂ ಉಚ್ಚಿಲ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ನೇತ್ರಾವತಿ ಹೋರಾಟದಲ್ಲಿ ಗುರುತಿಸಿಕೊಂಡಂತವರು ಶಶಿಧರ್ ಶೆಟ್ರು ನಮ್ಮ ಜೊತೆಗಿದ್ದಾರೆ. ಶಶಿಧರ್ ಶೆಟ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನಿಮ್ಮನ್ನೇ ಕೇಳಬೇಕು, ಹೋರಾಟವನ್ನ ಮಾಡಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕಳಸಾ ಬಂಡೂರಿಗೋಸ್ಕರ ಬಂದ್ ಮಾಡಬೇಕು ಅಂತ ನಿಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಂಗಳೂರಿನಲ್ಲಿ ಕೂತ್ಕೊಂಡಂತ ನಾಯಕರು ಹೇಳ್ತಾ ಇದ್ದಾರೆ. ಯಾವ ನೈತಿಕತೆಯನ್ನು ಇಟ್ಟುಕೊಂಡು ನೀವು ಈ ಪ್ರಶ್ನೆಯನ್ನ, ಈ ಬೇಡಿಕೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಮುಂದೆ ಇಡ್ತಾ ಇದ್ದೀರಿ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಮುಂದೆ ಇಡ್ತಾ ಇದ್ದೀರಿ? ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನುವಂಥದ್ದು ಒಂದು ರಾಜ್ಯ ಮಟ್ಟದ ಒಂದು ಸಂಘಟನೆ. ಈ ಸಂಘಟನೆಗೆ ಇಡೀ ರಾಜ್ಯ ಅದರ ಅಧೀನಕ್ಕೆ ಬರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯು, ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು, ಎಲ್ಲ ಜಿಲ್ಲೆಗಳು ಬರ್ತದೆ. ಕಳಸಾ ಬಂಡೂರಿ ಉತ್ತರ ಕರ್ನಾಟಕದ ಆ ಭಾಗಕ್ಕೆ ಇರತಕ್ಕಂಥ ಅತ್ಯಂತ ಅಗತ್ಯವಾದಂತಹ ಒಂದು ಸಮಸ್ಯೆ, ಅದರಲ್ಲಿ ಎರಡು ಮಾತಿಲ್ಲ. ಆಮೇಲೆ ಆ ಹೋರಾಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ವಿರೋಧ ವ್ಯಕ್ತಪಡಿಸುವುದಿಲ್ಲ. ಆದರೆ ಇವತ್ತಿನ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಮ್ಮ ಒಂದು ದೊಡ್ಡ ಒಂದು ವಿಚಾರಗಳಿದ್ದಾಗ ರಾಜ್ಯದ ಸಂಘಟನೆಗಳು ಅಥವಾ ರಾಜ್ಯದ ಜನತೆ ನಮಗೆ ಸೂಕ್ತವಾಗಿ ಸ್ಪಂದಿಸ್ತಾ ಇಲ್ವೋ, ಆ ಕಾರಣಕ್ಕಾಗಿ ನಾವು ಈ ಬಂದಿಗೆ ಹೆಚ್ಚಿನ ಮಹತ್ವವನ್ನು ಕೊಡುವುದಿಲ್ಲ ಮತ್ತು ಇದರಲ್ಲಿ ನಾವು ಭಾಗಿಯಾಗುವುದಿಲ್ಲ ಅಂತ ಹೇಳಿದ್ದಾರೆ ಹೊರತು, ಇದರ ಅರ್ಥ ಏನಂತ ಹೇಳಿದರೆ ಬಂದ್ ಮಾಡದೆ ಇರುವುದರ ಅರ್ಥ ನೀವು ಮಾಡತಕ್ಕಂಥ ಹೋರಾಟಕ್ಕೆ ವಿರೋಧ ಅಂತ ಹೇಳಿ ನಿಮ್ಮ ನಾಯಕರು ಹೇಳ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ವಾಟಾಳ್ ನಾಗರಾಜ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಇವತ್ತು ವಾಟಾಳ್ ನಾಗರಾಜ್ ಅವರು ಬಂದ್ಗೆ ಕರೆ ಕೊಟ್ಟಂತದ್ದು ಕೂಡ ವಾಟಾಳ್ ನಾಗರಾಜ್ ಅವರು, ನಿಮ್ಮ ಸಂಘಟನೆ ಅದಕ್ಕೆ ಸಪೋರ್ಟ್ ಮಾಡಿದೆ ಇವತ್ತು ಇಡೀ ರಾಜ್ಯದಲ್ಲಿ. ಇವತ್ತಿನ ಬಂದಿಗೆ ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ನಾರಾಯಣ ಬಣ ಆ ಹೋರಾಟಗಾರರಿಗೆ ಮತ್ತು ಆ ಹೋರಾಟದ ಸಂಘಟನೆಗಳಿಗೆ ಇವತ್ತಿನ ಈ ಹೋರಾಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ನಾರಾಯಣಗೌಡ ಯಾವುದೇ ರೀತಿಯಲ್ಲಿ ಬೆಂಬಲವನ್ನ ಕೊಡ್ಲಿಲ್ಲ. ಅದರ ಜೊತೆಯಲ್ಲಿ ಆ ಸಂಘಟನೆ ಜೊತೆಯಲ್ಲಿ ಸೇರಿಸಿಕೊಳ್ಳದೆ ವಿಶೇಷವಾಗಿ ಬೇರೆ ರೀತಿಯಲ್ಲಿ ಅದು ಮೊನ್ನೆಯಿಂದಲೇ ಅಲ್ಲಲ್ಲ, ಬೇರೆ ಬೇರೆ ಹಂತದ ಪ್ರತಿಭಟನೆಗಳು ನಡೆದು ಇವತ್ತಿನ ದಿನಾಂಕವನ್ನು 10 ದಿವಸಗಳ ಹಿಂದೆ ನಿರ್ಧಾರ ಮಾಡಿ ಆ ನಂತರ ಈ ಸಂಘಟನೆಗಳು ಪ್ರತಿಭಟನೆಗೆ ಬೆಂಬಲವನ್ನ ನೀವು ಕೊಟ್ಟಿದ್ದೀರಿ, ನಿಮ್ಮ ಸಂಘಟನೆ ಬೆಂಬಲವನ್ನ ಕೊಟ್ಟಿದ್ದೀರಿ. ಯಾವುದೇ ರೀತಿಯಲ್ಲಿ ನಮ್ಮ ಸಂಘಟನೆಯ ಕಾರ್ಯಕರ್ತರು ಎಲ್ಲಿಯೂ ಕರ್ನಾಟಕದಲ್ಲಿ ಬೀದಿಗಿಳಿದು ಎಲ್ಲಿ ಹೋರಾಟ ಮಾಡಲಿಲ್ಲ, ಎಲ್ಲಿ ಬಂದ್ ಮಾಡಲಿಲ್ಲ, ರೈಲ್ವೆ ತಡೆಯುವಂತ ಕಾರ್ಯಕ್ರಮಗಳು 15 ದಿವಸಗಳ ಹಿಂದೆ ನಿಗದಿಯಾದಂತಹ ಕಾರ್ಯಕ್ರಮಗಳು, ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇರುವಂತಕ್ಕಂಥದ್ದು ಮತ್ತು ಇವತ್ತಿನ ಬಂದ್ ನಡೆಸ್ತಾ ಇರುವಂತಕ್ಕಂಥಕ್ಕೆ ಅದು ಪೂರಕವಾಗಿ ದಕ್ಷಿಣ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಗುರುತಿಸಿಕೊಂಡಿದ್ದೀರಿ. ಯಾವ ಮುಖ ಹೊತ್ತುಕೊಂಡು ಹೇಳ್ತೀರಿ ನಾವು ಕಳಸಾ ಬಂಡೂರಿಗೆ ಪ್ರತಿಭಟನೆ ಮಾಡಬೇಕು? ನಿಮಗೆ ಆ ಉತ್ತರವನ್ನ ಇಡೀ ರಾಜ್ಯದ ಜನತೆಗೆ ನಿಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದಾರೆ. ಇವತ್ತು ಬಂದ್ಗೆ ಕರೆ ಕೊಟ್ಟ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆಯ ಇವತ್ತು ವಿದ್ಯಾರ್ಥಿ ಘಟಕ ನೇತ್ರಾವತಿ ನದಿಯ ಬದಿಯಲ್ಲಿ ಕುಳಿತುಕೊಂಡು ಈ ನೇತ್ರಾವತಿ ತಿರುವು ಯೋಜನೆಯ ವಿರುದ್ಧ, ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಬಹಳ ದೊಡ್ಡ ಗೊಂದಲ ಇರುವಂತದ್ದು ಇಲ್ಲೇ
ಹಾ. ಕಳಸ ಬಂಡೂರಿ ನೀರನ್ನ ಹರಿಸಬೇಕು, ಮಹದಾಯಿ ನೀರನ್ನ ಕಳಸ ಬಂಡೂರಿಗೆ ಹರಿಸಬೇಕು, ಹಾ. ಸಮುದ್ರಕ್ಕೆ ಸೇರಿ ವ್ಯರ್ಥವಾಗ್ತಾ ಇದೆ ಅನ್ನುವಂಥದ್ದು ಅಲ್ಲಿಯ ವಾದ, ಕರ್ನಾಟಕದ ಆ ಭಾಗದ ಜನರ ವಾದ. ಹೌದು. ಕೋಲಾರದ ಜನರ ವಾದವೂ ಕೂಡ ಅದೇ. ಹೌದು. ಇಲ್ಲಿನ ಜನ, ದಕ್ಷಿಣ ಕನ್ನಡದ ಜನ ಕಳಸ ಬಂಡೂರಿಗೆ ಸಪೋರ್ಟ್ ಮಾಡಿದ್ರೆ ನೇತ್ರಾವತಿಗೆ ಅಪೋಸ್ ಮಾಡಿದಾಗ ಆಗತ್ತೆ. ನಿಮ್ಮ ಸಂಘಟನೆ ಡಬಲ್ ಸ್ಟ್ಯಾಂಡರ್ಡ್ ಇದೆ, ಗೊಂದಲ ಇದೆ. ಇಲ್ಲ. ನಮ್ಮ ಸಂಘಟನೆದು ಬಹಳ ಸ್ಪಷ್ಟವಾಗಿದೆ. ಸನ್ಮಾನ್ಯ ನಾರಾಯಣಗೌಡರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸ್ಥಳೀಯ ವಿಚಾರಗಳಿಗೆ ಸಂಬಂಧಿಸಪಟ್ಟ ಹಾಗೆ ಸ್ಥಳೀಯ ವಿಚಾರಗಳಿಗೆ ನೀವು ಹೋರಾಟ ಮಾಡ್ಲಿಕ್ಕೆ ನೀವು ಮಾಡಿ, ನ್ಯಾಯ ತಗೊಳ್ಳಿ, ನಮ್ಮ ಸಂಪೂರ್ಣ ಬೆಂಬಲ ಇದೆ. ವಿಚಾರ ಅಲ್ಲ, ಎತ್ತಿನಹೊಳೆ ಅನ್ನುವಂಥದ್ದು ಸ್ಥಳೀಯ ವಿಚಾರ ಅಲ್ಲ. ಅಲ್ಲ, ಅದಕ್ಕೆ ಹೇಳಿದ್ದಲ್ಲ. ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ ಸೇರುತ್ತೆ, ಇಲ್ಲಿ ಎರಡು ಡಿಸ್ಟ್ರಿಕ್ಟ್ ನ ಮೇಲೆ ಸಮಸ್ಯೆ ಆಗುತ್ತೆ. ಅಲ್ಲ, ಅದಕ್ಕಾಗಿಯೇ ಕರಾವಳಿ ಭಾಗದ ಜನರ ಹೋರಾಟದಲ್ಲಿ ಸನ್ಮಾನ್ಯ ನಾರಾಯಣಗೌಡರು ನಮ್ಮ ಜೊತೆಯಲ್ಲಿದ್ದಾರೆ, ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಜೊತೆಯಲ್ಲಿದೆ. ಕೋಲಾರದಲ್ಲಿ ಎತ್ತಿನಹೊಳೆ ಬೇಕು ಅಂತ ಸ್ಟ್ರೈಕ್ ಮಾಡ್ತೀರಿ, ಅಲ್ಲ, ವಿಷಯ ಇಷ್ಟೇ. ಎಲ್ಲಿಯಾದರೂ ನಡೆದಂತ ಹೋರಾಟದಲ್ಲಿ ನೇತ್ರಾವತಿ ತಿರುವಿನ ವಿರುದ್ಧವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾರಾಯಣಗೌಡರಾಗ್ಲಿ ನಮ್ಮ ರಾಜ್ಯ ಮಟ್ಟದ ನಾಯಕರು ಎಲ್ಲಿಯಾದ್ರೂ ಗುರುತಿಸಿಕೊಂಡದ್ದು ನೀವು ನೋಡಿದ್ದೀರಾ? ಯಾವುದೇ ಹೇಳಿಕೆಯನ್ನು ನೀವು ನೋಡಿದ್ದೀರಾ? ನೀವು ಕೋಲಾರದಲ್ಲಿ ಚಿಕ್ಕಬಳ್ಳಾಪುರ ಅದೇ ಹೋಗಿಲ್ಲ. ಈಗ ವಿಷಯ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಕೋಲಾರದ ಜಿಲ್ಲೆಯ ಜನ ಕೂಡ ಸನ್ಮಾನ್ಯ ನಾರಾಯಣಗೌಡರಿಗೆ ಮನವಿಯನ್ನು ಇಟ್ಟಿದ್ದಾರೆ. ಇಡ್ಲಿ ರಾಜ್ಯ ಮಟ್ಟದ ಸಂಘಟನೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಕೂಡ ನಾವು ಇಟ್ಟಿದ್ದೇವೆ. ನಾವು ಏನ್ ಹೇಳಿದ್ದೇವೆ, ಈ ವಿಚಾರಗಳನ್ನು ನಾವು ಅವರಿಗೆ ಮನದಟ್ಟು ಮಾಡಿಕೊಟ್ಟಿದ್ದೇವೆ. ಇಲ್ಲಿ ನಮ್ಮನ್ನು ಬರಿದಾಗಿಸಿ ಇನ್ನೊಬ್ಬರಿಗೆ ನೀರು ಕೊಡುವಂತ ಒಂದು ಯೋಜನೆ ಇದು ಆಗುದಿಲ್ಲ ಅಂತ ಹೇಳಿದ್ದೇವೆ. ಬಂದ್ಗೆ ವಿರೋಧ ಮಾಡಬೇಕು ಅಂತ ಹೇಳಿದ್ರಲ್ಲಿ ನೀವು ಕೂಡ ಒಬ್ರು. ಯಾಕಾಗಿ ವಿರೋಧ ಮಾಡಬೇಕು? ಕರ್ನಾಟಕ ಅನ್ನುವಂಥದ್ದು ಒಂದು ರಾಜ್ಯ, ನಮ್ಮ ರಾಜ್ಯದ ಜನಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಮಾಡಬಾರ್ದು ಸ್ಟ್ರೈಕ್ ಅಂತ ಹೇಳಿದ್ರೆ ಯಾಕಾಗಿ ಹೇಳಿದ್ರಿ ಈ ಇವತ್ತಿನ ದಿನ? ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ. ನಮ್ಮ ಮನೆಗೆ ಬಿದ್ದ ಬೆಂಕಿಯನ್ನು ಮೊದಲು ನಾವು ನೆಂಗಿಸ್ಕೊಳ್ಬೇಕೆ ಹೊರತು ಇನ್ನೊಂದು ಯಾವುದೋ ಒಂದು ಗದ್ದೆ ಹೆಂಚಿಗೆ ಬೆಂಕಿ ಬಿದ್ದಿದೆ ಅಥವಾ ಇನ್ನೊಂದು ಯಾವುದೋ ಒಂದು ಕಾರಣಕ್ಕೆ ಅಲ್ಲಿ ಬಂದು ಹೋರಾಟಕ್ಕಂತ ಕರೆಯುವುದಂತ ಅಲ್ಲಿ ಹೋಗುವಂಥದ್ದು ನಮ್ಗೆ ಮೂರ್ಖತನ ಅನಿಸುತ್ತೆ. ಇಲ್ಲಿಯವರೆಗೆ ಕರಾವಳಿಯ ಕಾರವಾರದಿಂದ ಹಿಡಿದು ನಮ್ಮ ಕಾಸರಗೋಡು ತನಕ, ಅಂದರೆ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆಯ ತನಕ ಕರಾವಳಿ ಜಿಲ್ಲೆಯ ನಾವು ಜನರು ಏನಿದ್ದೇವೆ, ಕರ್ನಾಟಕ ರಾಜ್ಯದ ಎಲ್ಲ ಸಮಸ್ಯೆಗೆ ಸ್ಪಂದಿಸಿದ್ದೇವೆ. ಕಾವೇರಿ ನೀರಿನ ಹೋರಾಟ ಇರ್ಬೋದು, ಇಲ್ಲ ಬೆಳಗಾಂ ಗಡಿ ವಿಚಾರ ಇರ್ಬೋದು, ಎಲ್ಲ ಈ ಹಿಂದೆ ನಡೆದಂಥ ಎಲ್ಲ ಕರ್ನಾಟಕ ಬಂದ್ ಸಂದರ್ಭದಲ್ಲಿ ನಾವು ಬೀದಿಗಿಳಿದಿದ್ದೇವೆ, ರಸ್ತೆ ತಡೆ ಮಾಡಿದ್ದೇವೆ. ಇವರು ಎಲ್ಲ ರಾಜ್ಯ ನಾಯಕರ ಹೋರಾಟಕ್ಕೆ ನಾವು ಬೆಂಬಲ ಕೊಟ್ಟಿದ್ದೇವೆ. ಆದರೆ ಇವತ್ತು ನಾವು ಸಂಪೂರ್ಣವಾಗಿ ರಾಜ್ಯದ ಇವತ್ತಿನ ದಿನವೇ ನಮಗೊಂದು ಅಪಾರ್ಚುನಿಟಿ ಸಿಕ್ಕಿದೆ. ನಮ್ಮನ್ನು ನೀವು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಮಾತ್ರ ಅಲ್ಲ, ಉಡುಪಿ ಕಾರವಾರವರೆಗೆ ನಮ್ಮ ಕರಾವಳಿ ಜಿಲ್ಲೆಗಳನ್ನು ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಗಳಂತ ಪರಿಗಣಿಸುವುದನ್ನು ನೀವು ಮಾನಸಿಕವಾಗಿ ಎಣಿಸ್ಕೊಳ್ಳೋದಲ್ಲ, ನೀವು ಪರಿತ್ಯಕ್ತ ಮಾಡಿದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಇಡೀ ಕರ್ನಾಟಕ ರಾಜ್ಯದ ಡಸ್ಟ್ಬಿನ್ ಮಾಡ್ಕೊಂಡಿದ್ದೀರಿ. ಕೇವಲ ಕರ್ನಾಟಕ ರಾಜ್ಯ ಅಂದರೆ ಈ ತನಕ ನಮ್ಮ ರಾಜ್ಯದ ಕನ್ನಡ ಯಾವುದೇ ಒಂದು ಸಂಘ ಸಂಸ್ಥೆಗಳ ಮುಖಂಡರಿರ್ಬೋದು, ರಾಜ್ಯ ನಾಯಕರಿರ್ಬೋದು, ಕರ್ನಾಟಕ ರಾಜ್ಯ ಅಂದರೆ ಕೇವಲ ಮಂಡ್ಯ, ಮೈಸೂರು, ಬೆಳಗಾಂ, ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು ಮಾತ್ರ ಕರ್ನಾಟಕ ರಾಜ್ಯ ಅಂತ ತಿಳ್ಕೊಂಡಿದ್ದಾರೆ ಹೊರತು ನಮ್ಮ ಕರಾವಳಿಯ ಜಿಲ್ಲೆಗಳನ್ನು ಒಂಥರ ಅತ್ಯಂತ ನಿಕೃಷ್ಟವಾಗಿ ನೋಡ್ತಾ ಇದ್ದಾರೆ. ಇವರ ಸಮಸ್ಯೆಗಳು ಬಂದಾಗ ನಾವು ನಮ್ಮ ಜಿಲ್ಲೆಯ ಜನರ ಬೆಂಬಲ ಬೇಕು. ನಮ್ಮ ಸಮಸ್ಯೆ ಬಂದಾಗ ಮಾತ್ರ ಇಷ್ಟು ದಿವಸ ನಮಗೆ ಜೀವನಾಡಿಯಾದಂಥ ಕುಡಿಯುವ ಏಕೈಕ ಆಶಾಕಿರಣವಾದಂಥ ನೇತ್ರಾವತಿಯ ತಿರುವಿನ ಯೋಜನೆಯ ವಿರುದ್ಧ ನಾವು ಬೊಬ್ಬೆ ಹಾಕ್ತಾ ಇದ್ದೀವಿ. ಈ ಯೋಜನೆ ಅವೈಜ್ಞಾನಿಕ, ಹಣ ಲೂಟಿ ಮಾಡ್ಲಿಕ್ಕಾದಂಥ ಯೋಜನೆ, ಪರಿಸರ ನಾಶಕ, ಇಷ್ಟೆಲ್ಲ ಬೊಬ್ಬೆ ಹಾಕ್ತಾ ಇದ್ದೀವಿ. ಈ ತನಕ ಇವತ್ತಿಗೆ ಬಂದ್ ಕರೆ ಕೊಟ್ಟಂತ ಯಾವುದೇ ಒಬ್ಬ ಲೀಡರ್ಗಳು ನಮ್ಮ ಅಹವಾಲನ್ನು ಕೇಳಲಿಲ್ಲ. ಯಾಕೆ ನೀವು ಬೊಬ್ಬೆ ಹಾಕ್ತೀರಪ್ಪ, ಏನಪ್ಪ ನಿಮ್ಮ ಸಮಸ್ಯೆ ಅಂತ ಕೇಳಲಿಲ್ಲ. ಹಾಗಾದ್ರೆ ಇವರು ಈ ತನಕ ಕೊಟ್ಟಂತ ಬಂದ್ ಕರೆಗೆಲ್ಲ ನಾವು ಸ್ಪಂದನೆ ಮಾಡಬೇಕು. ಹಾಗಾದ್ರೆ ನಮ್ಮ ಸಮಸ್ಯೆಗೆ ಇವರು ಸ್ಪಂದಿಸುವುದಿಲ್ಲ ಅಂತ ಆದ್ರೆ ಇವರ ಸಮಸ್ಯೆಗೆ ನಾವು ಯಾಕೆ ಸ್ಪಂದನೆ ಮಾಡಬೇಕು? ತಮಗೆ ಅನಿಸ್ತಾ ಇಲ್ಲ ಇದು ರಾಜ್ಯದ ಒಳಗಿನ ಸಮಸ್ಯೆ, ಎತ್ತಿನಹೊಳೆ ಯೋಜನೆ ಅನ್ನುವಂಥದ್ದು? ಇದು ನಮಗೂ ಮತ್ತು ಗೋವಾ ರಾಜ್ಯಕ್ಕೆ ಇರುವಂತಹ ಸಮಸ್ಯೆ. ಸೊ ನಾವು ಕರ್ನಾಟಕದವರು ಒಂದಾಗಿ ಇದನ್ನ ಹೋರಾಟ ಮಾಡಬೇಕು ಅಂತ ಅನಿಸ್ತಾ ಇಲ್ವಾ? ಇಲ್ಲೂ ಕೂಡ ನಾವು ಒಡಕು ಉಂಟು ಮಾಡಬೇಕು, ಅಥವಾ ನಾವು ಬೇರೆ, ಬೆಕ್ಕಿನ ಬಿಡಾರ ಬೇರೆ, ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರೇ ಬೇರೆ, ಈ ರೀತಿ ಚಿಂತನೆ ಮಾಡುವಂಥದ್ದು ಇದು ಅಪಾಯಕಾರಿ ಅಂತ ಅನಿಸೋದು? ಈ ಬಗ್ಗೆ ನಾನು ಸ್ಪಷ್ಟ ಚಿತ್ರವನ್ನು ಕೊಡ್ತೇನೆ. ಈಗ ನಮ್ಮ ಯಾವುದೇ ಜನಪ್ರತಿನಿಧಿಗಳಿರಲಿ ಅಥವಾ ನಮ್ಮ ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ ಇರಲಿ, ಇವರ ತಲೆಯಲ್ಲಿ ಜನರಿಗೆ ನೀರು ಕೊಡಬೇಕೆನ್ನುವಂಥದ್ದು ಆಲೋಚನೆ ಇಲ್ಲ. ಇವರಿಗೆ ಬೇಕಾಗುವಂಥದ್ದು ಒಂದು ಇಶ್ಯೂ.
ಆ ಇಶ್ಯೂ ಸಾಲ್ವ್ ಆಗಬಾರ್ದು, ಜೀವಂತ ಆಗಿರಬೇಕು. ಆ ಜೀವಂತ ಇಶ್ಯೂಗಳ ನಡುವೆ ಜನರ ಭಾವನೆಗಳ ನಡುವೆ ಅವರನ್ನು ಕೆರಳಿಸಿ ತಮ್ಮ ಬೇಳೆಯನ್ನು ತಮ್ಮ ಓಟನ್ನು ಬೆಳೆಸ್ಕೊಳ್ತಾ ಇರಬೇಕು. ಈ ನೀರಾವರಿ ಯೋಜನೆಗಳ ಮುಖಾಂತರ ತಮ್ಮ ಚೀಲ ತುಂಬಿಕೊಳ್ತಿರ್ಬೇಕು. ನಿಮ್ಗೆ ಉದಾಹರಣೆ ಕೊಡ್ತೇನೆ, ಚಿಕ್ಕ ಉದಾಹರಣೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕ ತಮಿಳುನಾಡನ್ನು ಎತ್ತಿ ಕಟ್ಟಿದ್ರು. ಗಂಗಾ ತೆಲುಗು ಗಂಗಾ ವಿಚಾರದೊಳಗೆ ಹೈದರಾಬಾದ್ ಜನರನ್ನ ಕರ್ನಾಟಕದ ಮೇಲೆ ಎತ್ತಿ ಕಟ್ಟಿದ್ರು. ಇದೀಗ ಮಹದಾಯಿ ಯೋಜನೆ ಅಂದ್ರೆ ಮಾಂಡವಿ ನದಿ ಅಂತ ಏನ್ ಕರಿತೀವಿ, ಮಹದಾಯಿ ಯೋಜನೆಯಲ್ಲಿ ಗೋವಾ ಜನರ ಮತ್ತೆ ಕರ್ನಾಟಕ ಜನರ ಮೇಲೆ ಎತ್ತಿ ಕಟ್ಟಿದ್ರು. ಇದು ರಾಜ್ಯಗಳ ನಡುವೆ ಸಮಸ್ಯೆಗೆ ಎತ್ತಿ ಕಟ್ಟಾಯ್ತು. ಈಗ ಕೋಲಾರ ತುಮಕೂರು ಜಿಲ್ಲೆ ಜನರನ್ನ ದಕ್ಷಿಣ ಕನ್ನಡ ಜಿಲ್ಲೆ ಮೇಲೆ ತಾಕ್ಸಿ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೇಗೆ ಇದು ಇವತ್ತಿನ ಏನು ಕಳಸಾ ಬಂಡೂರಿ ಯೋಜನೆ ಕೂಡ ರಾಜಕೀಯ ಪ್ರೇರಿತ ಯೋಜನೆ ಅನ್ನುವಂಥದ್ದು ನಾನು ಸ್ಪಷ್ಟಪಡಿಸ್ತೇನೆ. ಹೇಗಂತ ಕೇಳಿ, 2002 ಈಶ್ವರಪ್ಪ ಗುದ್ದಲಿ ಪೂಜೆ ಮಾಡಿದ್ರು. 2002 3200 ಚದರ ಕಿಲೋಮೀಟರ್ ವ್ಯಾಪ್ತಿಯ ಜಲಾನಯನ ಪ್ರದೇಶದೊಳಗೆ ಒಟ್ಟು ಸಿಗ್ತಕ್ಕಂಥ ನೀರಲ್ಲಿ ಅಲ್ಲಿ ಒಟ್ಟಿ ಸಿಗುವಂಥದ್ದು 4.5 TMC ನೀರನ್ನ ಅಲ್ಲಿ ಯಾವುದು ರೇಣುಕಾ ಜಲಾಶಯಕ್ಕೆ ಹರಿಸ್ತಕ್ಕಂಥದ್ದು. ಅಲ್ಲಿಗೆ ಶಾರ್ಟೇಜ್ ಬೀಳುವಂಥದ್ದು 4.5 TMC ನೀರೊಳಗೆ 1.2 TMC ಆ ರೇಣುಕಾ ಜಲಾಶಯಕ್ಕೆ ಶಾರ್ಟೇಜ್ ಬೀಳ್ತಕ್ಕಂಥದ್ದು. ಅದನ್ನ ತೀರಿಸ್ತಕ್ಕಂಥ ಯೋಜನೆಗೆ ಅಂದು ಶಂಕುಸ್ಥಾಪನೆಗೆ 44 ಕೋಟಿ ರೂಪಾಯಿ ವೆಚ್ಚದೊಳಗೆ ಶಂಕುಸ್ಥಾಪನೆ ಮಾಡಿದ್ರು. ಆದ್ರೆ ಆಗ ಬಿಜೆಪಿ ಸರ್ಕಾರ ಹೋಯ್ತು, ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂತು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ SM ಕೃಷ್ಣ ಇದ್ರು. ಆಗ ಅವರು ಅದನ್ನ 44 ಕೋಟಿ ವೆಚ್ಚದೊಳಗೆ ಗುದ್ದಲಿ ಪೂಜೆ ಮಾಡಲಿಕ್ಕೆ ಮತ್ತೆ ಕೇಂದ್ರಕ್ಕೆ ಪರಿಸರ ಇಲಾಖೆ ಕಳಿಸಿಕೊಟ್ರು. ಆಗ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವ NDA ಸರ್ಕಾರ ಇತ್ತು. ಆಗ ಗೋವಾದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಆಗ ಬಿಜೆಪಿ ಸರ್ಕಾರದವರು ಒತ್ತಡ ಮಾಡಿದ್ರು ಕೇಂದ್ರ ಸರ್ಕಾರದ ಮೇಲೆ, ಮಾಡಬೇಡಿ, ನಮಗೆ ಜನರಿಗೆ ತಮ್ಮ ವೋಟ್ ಬ್ಯಾಂಕಿಗೆ ತೊಂದರೆ ಆಗ್ತದೆ ಹೇಳಿ. ಅವರು ಅದಕ್ಕೆ ತಡೆ ಆಜ್ಞೆ ಕೊಟ್ಟರು. ಓಕೆ, ಆಗ ಇವರಿಗೆ ಮಾಡ್ಲಿಕ್ಕಾಗಿಲ್ಲ. ಅಗೇನ್ ಕರ್ನಾಟಕದಲ್ಲಿ NDA UPA ಸರ್ಕಾರ ಬಂದಾಗ ಕೇಂದ್ರದಲ್ಲಿ ಗೋವಾದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು. ಗೋವಾದಲ್ಲಿ ಕರ್ನಾಟಕದಲ್ಲಿ ಕೂಡ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇತ್ತು. ಆವಾಗಲೇ ಯೋಜನೆ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡ್ಲಿಲ್ಲ ಅದನ್ನ? 2004ನೇ ಇಸ್ವಿಯಲ್ಲಿ ಆಯೋಗ ಮಾಡಿದ್ರೆ. ಓಕೆ, ಇತಿಹಾಸ ಒಂದಾಯ್ತು, ನೀವು ಹೇಳಿದ್ರಿ ಅದು ರಾಜಕೀಯ ಪ್ರೇರಿತ ಯೋಜನೆ. ಸರಿ, ಈಗ ನಮ್ಮ ಪ್ರಶ್ನೆ ಇರುವಂತದ್ದು, ಆ ಭಾಗದ ಜನ ನೀರಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಕರ್ನಾಟಕ ಒಂದಾಗಿ ಪ್ರತಿಭಟನೆ ಮಾಡ್ತಾ ಇದೆ. ನಾವು ದಕ್ಷಿಣ ಕನ್ನಡಿಗರು ಅಥವಾ ಉಡುಪಿ ಜಿಲ್ಲೆಯವರು ಹೊರಗೆ ನಿಲ್ಲುವಂತದ್ದು ಸರಿಯಾ ಅಂತ ಪ್ರಶ್ನೆ. ಹಾಗಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಉಡುಪಿ ಜಿಲ್ಲೆ ಕರ್ನಾಟಕದ ಒಂದು ಭಾಗ ಹೌದಾ ಅಲ್ವಾ ನನಗೆ ಸ್ಪಷ್ಟ ಮಾಡಿ. ಹೌದು, ಕರ್ನಾಟಕ, ಉಡುಪಿ, ದಕ್ಷಿಣ ಕನ್ನಡ, ಕರ್ನಾಟಕ. ಏನಾಗಿದೆ ಅಂತ ಹೇಳಿದ್ರೆ ರಕ್ಷತ್, ಈ ಯೋಜನೆಯ ಬಗ್ಗೆ, ಈ ನೇತ್ರಾವತಿ ಯೋಜನೆಯ ಬಗ್ಗೆ ಈಗ ಒಂದು ಮಾತು ಹೇಳ್ತೀರಿ. ಇವರು ಹೇಳಿದ್ರು ಹಿಂದಿನ ಯಾವುದೋ ಸರ್ಕಾರ ಅದನ್ನು ಆರಂಭ ಮಾಡಿತ್ತು, ಈ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡ್ತದೆ. ಯಾವುದೇ ಇರಲಿ, ಇದರ ವಿರುದ್ಧವಾದ ಹೋರಾಟದ ಈ ಕಿಚ್ಚು ಉಂಟಲ್ಲ, 2 ವರ್ಷದಿಂದ ಇಷ್ಟು ದೊಡ್ಡ ರೀತಿಯಲ್ಲಿ ಇರಲಿಲ್ಲ. ಮತ್ತು ಈ ಸಣ್ಣ ಪುಟ್ಟ ಸಂಘಟನೆಗಳು ಈ ಹೋರಾಟಗಳನ್ನು ಮಾಡುವಾಗ ಇದರ ಒಂದು ಗಂಭೀರತೆ ಜಿಲ್ಲೆಯ ಜನತೆಗೆ ಅರಿವಾಗಿರಲಿಲ್ಲ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮಗೆ ನೋಡಿರ್ಬೋದು, ದಿನನಿತ್ಯ ಈ ನೈತಿಕ ಪೊಲೀಸ್ಗಿರಿ ನಡೀತಾ ಇತ್ತು. ಇವತ್ತು ನೈತಿಕ ಪೊಲೀಸ್ಗಿರಿ ಮಾಡ್ಲಿಕ್ಕೆ ಅವರಿಗೆ ಪುರ್ಸೊತ್ತಿಲ್ಲ. ಸ್ವಾಮಿ, ನಮಗೆ ನೀರು ಸಿಕ್ಕಿದ್ರೆ ತಾಕತ್ತು ಬೇಕಲ್ಲ ಅಂತ ಹೇಳಿ ಅದನ್ನು ಬದಿಗಿಟ್ಟು ಇವತ್ತು ಒಂದಾಗಿದ್ದಾರೆ. ನಾವು ಒಂದು ವಿಚಾರದಲ್ಲಿ ಕರ್ನಾಟಕ ಸರ್ಕಾರವನ್ನು ಅಭಿನಂದಿಸಬೇಕಾಗಿದೆ. ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಯಾವುದೇ ವಿಚಾರಗಳು ಬಂದರೆ ಮಕಾಡೆ ಮಲಗುವಂತಹ ಒಂದು ಪರಿಸ್ಥಿತಿ ಇದ್ದದ್ದು. ಯಾವುದೇ ವಿಚಾರಗಳು ಬಂದರೆ ಹೇಳಲಿಕ್ಕಿಲ್ಲ, ನಮ್ಮದಾಯಿತು, ಅವರು ಮಾಡಲಿ, ಹೋರಾಟಗಾರರು ಮಾಡಲಿ, ಸಂಘಟಕರು ಮಾಡಲಿ, ನಾವ್ಯಾಕೆ, ನಮಗೇನು ಅನ್ನುವಂತಕ್ಕಂಥ ಭಾವನೆಗಳಿತ್ತು. ಇವತ್ತು ಪ್ರತಿಯೊಬ್ಬರನ್ನ ಬೀದಿಗಿಳಿಸಿ ಇದರ ಬಗ್ಗೆ ಒಂದಾಗಿಸಿದ್ದಾರಲ್ಲ, ಇಡೀ ಇವತ್ತು ಕರಾವಳಿ ಭಾಗದ ಜನರನ್ನು, ಹಿಂದೂಗಳಿರ್ಬೋದು, ಮುಸಲ್ಮಾನರು, ಕ್ರೈಸ್ತರಿರ್ಬೋದು, ಎಲ್ಲ ಸಂಘಟನೆಗಳು ಎಷ್ಟು ಪರಸ್ಪರ ಒಂದು ವ್ಯತಿರಿಕ್ತ ಪರಿಣಾಮದಲ್ಲಿ ಇದ್ದವರು ಕೂಡ ಇವತ್ತು ಒಂದು ಮಾಡತಕ್ಕಂಥ ಕೆಲಸಗಳನ್ನು ಈ ಇದರಿಂದಾಗಿ ಸರ್ಕಾರ ಮಾಡಿದೆ. ಸರ್ಕಾರ ಒಂದು ತಿಳ್ಕೊಳ್ಬೇಕಾಗಿದೆ. ಅಲ್ಲಲ್ಲ ಸರ್ಕಾರ ಮಾಡಿದಂತ ಹೇಳಿದ್ರೆ ನಾನು ಅಭಿನಂದಿಸ್ತೇನೆ ಅಂತ ಹೇಳಿದ್ರೆ ಇದು ಅವರನ್ನ ಬೆನ್ನು ತಟ್ಟುವಂತದ್ದಲ್ಲ. ಅಂದ್ರೆ ಈ ಒಂದು ವಿಚಾರದ ಬಗ್ಗೆ ನಾವು ಒಂದು ಮಾಡಿದ್ದೇವಲ್ಲ, ಈ ಒಂದು ಮಾಡುದು ಸರ್ಕಾರಕ್ಕೆ ಒಳ್ಳೆ ವಿಚಾರ ಅಲ್ಲ, ಅದು ಕೆಟ್ಟ ಒಂದು ಅಪಶಕುನ. ಆಮೇಲೆ ನೋಡಿ, ತುಳುನಾಡಿನ ಒಂದು ಬೇಡಿಕೆ ಯಾರೋ ಸಂಘಟನೆಗಳು ಪತ್ರಿಕೆಗಳಲ್ಲಿ ಹೇಳಿಕೆಗಳಲ್ಲಿತ್ತು. ಆದರೆ ಇವತ್ತು ಹಾಗಲ್ಲ. ಇವತ್ತು ಇದು ಅನಿವಾರ್ಯವಾಗಿ ಪ್ರಾದೇಶಿಕ ಅಸಮತೋಲನ. ಕನ್ನಡ ಪರ ಹೋರಾಟಗಾರರು, ಕನ್ನಡ ಸಂಘಟನೆಯಲ್ಲಿ ಗುರುತಿಸಿಕೊಂಡಂತವರು ಇದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಒಂದು ಹೇಳ್ತೇನೆ, ಕನ್ನಡ ಪರ ಸಂಘಟನೆಗಳಿದ್ರೂ ಕೂಡ ಕರ್ನಾಟಕದಲ್ಲಿರುವ ಒಂದು ಅಧಿಕೃತ ಭಾಷೆ ತುಳು, ಬ್ಯಾರಿ, ಕೊಂಕಣಿ, ಕೊಡವ ಇದನ್ನು ಯಾವುದನ್ನು ಹೊರಗಿಟ್ಟುಕೊಂಡು ಕನ್ನಡ ಇಲ್ಲ. ಇವತ್ತೊಬ್ಬ ಬ್ಯಾರಿ ಬರೀಬೇಕಾದ್ರೆ ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ವಿಶೇಷ ಕಾರ್ಯಕ್ರಮ ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೇನೆ. ಬ್ರೇಕ್ ನಂತರ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತಿನ ಕಳಸಾ ಬಂಡೂರಿ ಯೋಜನೆ ಕೇಂದ್ರ ಸರ್ಕಾರವನ್ನು ಬೊಟ್ಟು ಮಾಡುವಂತ ಕೆಲಸವನ್ನು ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು ಮಾಡಿದ್ದಾರೆ. ಬಟ್ ಈ ಭಾಗದಲ್ಲಿ ಒಂದು ಕೂಗು ಇದ್ದಂಥದ್ದು, ನಿಮಗೆ ಕನ್ನಡ ಪರ ಸಂಘಟನೆಯವರು ಕೂಡ ನಮ್ಮ ವಿರುದ್ಧ ಮಲತಾಯಿ ಧೋರಣೆ ಮಾಡಿಲ್ವಾ
ಅನ್ನುವಂಥ ಪ್ರಶ್ನೆಯನ್ನು ಅವರು ಕೇಳ್ತಾ ಇದ್ದಾರೆ. ಸೊ ಆ ಬಗ್ಗೆಯೂ ಕೂಡ ಮಾತುಕತೆಗಳಾಗಬೇಕು. ಆದರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ರಹೀಂ ಉಚ್ಚಿಲ್ರೆ, ಮಲತಾಯಿ ಧೋರಣೆ ಮಾಡಿದೆ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಇವತ್ತಿನ ಕನ್ನಡ ಪರ ಹೋರಾಟಗಾರರ ಹೋರಾಟದಲ್ಲಿ ಇದ್ದಂತ ವಿಚಾರ. ಇಲ್ಲಿ ಪ್ರಶ್ನೆ ಇರುವಂತದ್ದು, ನೀವು ಮಲತಾಯಿ ಧೋರಣೆ ಮಾಡ್ಲಿಲ್ವಾ? ಅಂದ್ರೆ ಕನ್ನಡ ಪರ ಸಂಘಟನೆಗಳು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಬಗ್ಗೆ ಮಲತಾಯಿ ಧೋರಣೆ ಮಾಡಿಲ್ವಾ? ನಮಗೆ ಮಾನವೀಯತೆಯ ಪಾಠ ಹೇಳಿಕೊಡುವಂತ ಕನ್ನಡ ಪರ ಸಂಘಟನೆಗಳು ನೀವು ಮಾಡಿದ್ದು ಏನು ಅಂತ ಪ್ರಶ್ನೆ ಬರುತ್ತೆ. ಅಲ್ಲ, ಇವತ್ತು ನೋಡಿ, ಕನ್ನಡ ಸಂಘಟನೆಗಳು ಬೇರೆ ವಿಚಾರಗಳು ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಬಹಳಷ್ಟು ಕನ್ನಡ ಪರ ಸಂಘಟನೆಗಳಿವೆ. ಆ ಸಂಘಟನೆಯ ಜಿಲ್ಲಾ ಘಟಕಗಳಿದೆ. ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಜಿಲ್ಲಾ ಘಟಕಗಳು, ಆ ರಾಜ್ಯ ಮಟ್ಟದ ಸಂಘಟನೆಗಳ ಜಿಲ್ಲಾ ಘಟಕಗಳು ಇವತ್ತು ಹೋರಾಟಕ್ಕೆ ಸಾಥ್ ನೀಡಿದೆ. ಯಾಕೆ ಆ ಸಂಘಟನೆ ಇದ್ದೀರಿ ನೀವು? ನಾವಲ್ಲಿದ್ದಾಗ ನೇತ್ರಾವತಿ ವಿಚಾರಗಳು ಬಂದಾಗ ನಾವು ಬೀದಿಗಿಳಿದಿದ್ದೇವೆ. 3 ಹಂತದ ಹೋರಾಟ ನಾವು ಮಾಡಿದ್ದೇವೆ. ವೇದಿಕೆ ಅಂತ ಹೇಳ್ತಾ ಇದ್ದೀರಿ. ನಾಳೆ ದಿನ ನೇತ್ರಾವತಿ ಅಂತ ಹೇಳಿದ್ರೆ ನಾರಾಯಣಗೌಡರನ್ನ ಮಂಗಳೂರಿಗೆ ಕರೆಸ್ತೀರಾ ನೀವು? ಅದು ಅದೇ ಪ್ರಯತ್ನ ಈಗ ಅಲ್ಲಲ್ಲ. ಈಗ ನೇತ್ರಾವತಿಯ ವಿಚಾರದಲ್ಲಿ ಎಲ್ಲಾ ವಿಚಾರಗಳನ್ನು ಸನ್ಮಾನ್ಯ ನಾರಾಯಣಗೌಡರ ಗಮನಕ್ಕೆ ನಾವು ತಂದಿದ್ದೇವೆ ಮತ್ತು ನೇತ್ರಾವತಿಯ ವಿಚಾರವನ್ನು ರಾಜ್ಯ ಮಟ್ಟದಲ್ಲಿ ಕೈಗೆತ್ತಿಕೊಳ್ಳಬೇಕಂತ ನಾವು ಅವರಿಗೆ ನಾವು ಮನವಿ ಮಾಡಿದ್ದೇವೆ. ಆದ್ರೆ ನಮಗೆ ಒಂದು ವಿಶ್ವಾಸ ಇದೆ, ಇದರಲ್ಲಿ ನಾವು ಸಫಲರಾಗ್ತೇವೆ. ರಹೀಂ ಉಚ್ಚಿಲ್ರೆ, ನಿಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಈ ಹಿಂದೆ UPCL ಗೆ ಬೇಕಾಗಿ ರೈತರನ್ನ ಒಕ್ಕಲೆಬ್ಬಿಸಿದಾಗ ಮಾತಾಡ್ಲಿಲ್ಲ, ನೇತ್ರಾವತಿಯ ವಿಚಾರದಲ್ಲಿ ಮಾತಾಡ್ಲಿಲ್ಲ, ನಿಡ್ಡೋಡಿ ವಿಚಾರದಲ್ಲಿ ಮಾತಾಡ್ಲಿಲ್ಲ, ಯಾವ ವಿಚಾರದಲ್ಲೂ ಮಾತಾಡ್ಲಿಲ್ಲ. ಮತ್ತೆ ನಾವು ಕಳಸ ಬಂಡೂರಿ ವಿಚಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಾತಾಡಬೇಕು ಅಂತ ನೀವು ಬಯಸ್ತೀರಿ. ಅಲ್ಲ, ನಾವೊಂದು ಹೇಳ್ತೇನೆ, ಆ ಹೋರಾಟಗಳಿರುವ ಹೊತ್ತಲ್ಲಿ ಯಾವುದು ಈಗ ಇರುವಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರತಕ್ಕಂಥ ಕರ್ನಾಟಕ ರಕ್ಷಣೆ ಸದಸ್ಯರು ಅದರಲ್ಲಿ ಇರಲಿಲ್ಲ. ಈಗ ಇರುವಂತಹ ಸಂಘಟನೆಗಳು ಬಂದ ನಾರಾಯಣಗೌಡ್ರು ಅಲ್ಲ, ನಾರಾಯಣಗೌಡ್ರು ಇದ್ರು ಅಲ್ಲ, ಅಲ್ಲೇ ಅದೇ. ಯಾಕಂದ್ರೆ ಹಿಂದೆ ಕೇಳಲಿಲ್ಲ ಅಂತೇಳಿ ಈಗ ಕೇಳಬಾರದು ಅಂತೇಳಿ ಏನಿಲ್ಲ. ಹಿಂದೆ ಕೇಳಲಿಲ್ಲ, ಅದಕ್ಕೆ ಈಗ ಕೇಳುದಂತೇಳಿ ಅಲ್ಲ. ಈಗ ನಮಗೆ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ನೇತ್ರಾವತಿ ನದಿ ತೀರು ಯೋಜನೆಯ ಬಗ್ಗೆ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಯಾವ ತೀರ್ಮಾನಗಳನ್ನು ನೀವು ತೆಗೆದು ಮಾಡೋದಿದ್ರೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ದೇವೆ. ನಾವೀಗ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಹಾಗಾದ್ರೆ ಕ್ಲಿಯರ್ ಆಗ್ತಾ ಇದೆ, ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೀಲಿ, ಬಟ್ ನಾವು ಬೆಂಗಳೂರಿನಿಂದ ಸಪೋರ್ಟ್ ಮಾಡೋದಿಲ್ಲ. ಇಲ್ಲ, ಖಂಡಿತ ಅಲ್ಲ. ಈಗ ಇದರ ವಿರುದ್ಧ ಅವರು ಹೋದ್ರೆ ಒಂದು ವಿಚಾರ ಬೇರೆ, ಇದರ ವಿರುದ್ಧ ಹೋಗಲಿಲ್ಲ. ಆಮೇಲೆ ಇದರ ಪರವಾಗಿ ನಾವು ಈಗ ಹೋರಾಟ ಮಾಡ್ತಾ ಇದ್ದೇವೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿದ್ರು ಕೂಡ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರದಲ್ಲಿ ಬೇರೆ ಕಡೆ ಬೇರೆ ಸಂಘಟನೆಗಳು ಮಾಡದೇ ಇರುವುದರಿಂದ ನಾವು ಹೇಳಿದ್ರೆ ಈಗ ಬೇರೆ ಸಂಘಟನೆಗಳು ಮಾಡಿ ನಾವು ಮಾಡದಿದ್ರೆ ನಮ್ಮನ್ನು ಪ್ರಶ್ನೆ ಮಾಡಬಹುದು ಅನ್ಸುತ್ತಾ? ಈಗ ಕನ್ನಡ ಪರ ಸಂಘಟನೆಗಳು ನಾರಾಯಣಗೌಡರ ಬಣ ಆಗಿರ್ಬೋದು, ಪ್ರವೀಣ್ ಶೆಟ್ಟರ ಬಣ ಆಗಿರ್ಬೋದು, ಮತ್ತೊಬ್ಬರ ಬಣ ಇನ್ನೊಂದು ಯಾವುದೋ ಸಂಘಟನೆ ಆಗಿರ್ಬೋದು, ಕೋಲಾರ ಅಥವಾ ಚಿಕ್ಕಬಳ್ಳಾಪುರವನ್ನ ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ಸಪೋರ್ಟಿಗೆ ನಿಲ್ಲತ್ತೆ ಅಂತ ಅನ್ಸುತ್ತಾ ನಿಮಗೆ? ಅದೇ ಒಂದು ವಿಚಾರವಾಗಿ ಇವತ್ತು ನಾವು ಬಂದಿಗೆ ಸಪೋರ್ಟ್ ಕೊಡದೇ ಇರುವಂತದ್ದು ಅದೇ ವಿಚಾರವಾಗಿ. ಯಾಕಂದ್ರೆ ನೋಡಿ, ಇಡೀ ಕರ್ನಾಟಕದೊಳಗೆ ಹೇಳ್ತಾ ಇದ್ದಾರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಮುಖಾಂತರ ಸಪೋರ್ಟ್ ಮಾಡ್ತೇವೆ. ಇವತ್ತಿನ ವಿದ್ಯಾರ್ಥಿ ಘಟಕದ ಇದಕ್ಕೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಅಧ್ಯಕ್ಷರು ಇಲ್ಲಿ ಬಂದಿದ್ದಾರೆ. ಏನು ಇದಿದೆ ಹಾಗಾದ್ರೆ? ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಿದ್ದಾರೆ ಇಲ್ಲೇ ಹೋರಾಟಕ್ಕೆ ನಮಗೆ ಬೆಂಬಲ ಸೂಚಿಸಿಕೊಂಡು. ಕನ್ನಡ ವಾಟಾಳ್ ನಾಗರಾಜ್ ಇರ್ಬೋದು, ಯಾವುದೇ ಸಂಘಟನೆ ಮುಖಂಡರಿರ್ಬೋದು, ಈ ತನಕ ನಮ್ಮ ನೇತ್ರಾವತಿ ದಕ್ಷಿಣ ಕನ್ನಡ ಜಿಲ್ಲೆ UPCL ನಿಮ್ ಹಿಂದೆ ಹೇಳಿದಂತ ಎಲ್ಲ ಹೋರಾಟಗಳಲ್ಲಿ ಅದು ಧ್ವನಿ ಎದ್ದೇ ಇರುವಂತದ್ದು ಬಿಡಿ. ಈಗ ನಾವು ಬೊಬ್ಬೆ ಹಾಕ್ತಕ್ಕಂಥ ಸರ್ವ ಧರ್ಮೀಯರು ಸೇರಿ ಬೊಬ್ಬೆ ಹಾಕ್ತಕ್ಕಂಥ ಇದು ಬರೇ ನದಿ ತಿರುವು ವಿಚಾರ ಅಲ್ಲ, ಪ್ರಕೃತಿ ಹಾಳು ಮಾಡ್ತಕ್ಕಂಥ, ಹಾಗೆ ಹಣ ಲೂಟಿ ಆಗ್ತಕ್ಕಂಥ, ಇಡೀ ರಾಜ್ಯಕ್ಕೆ 59% ವಿದ್ಯುತ್ತನ್ನು ಸಪ್ಲೈ ಮಾಡ್ತಕ್ಕಂಥದ್ದು ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಹುಟ್ಟತಕ್ಕಂಥ ನದಿಗಳಿಂದ ಇಡೀ ರಾಜ್ಯಕ್ಕೆ 100% ಕ್ಲೀನ್ ಆಗಿ ಸೇಲ್ ಟ್ಯಾಕ್ಸ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥ ಕ್ಲೀನ್ ಹ್ಯಾಂಡ್ ಇರ್ತಕ್ಕಂಥ ಬಿಸ್ನೆಸ್ ಮ್ಯಾನ್ಗಳಿರೋದು, ಹೈಯೆಸ್ಟ್ ರೆವಿನ್ಯೂ ಕೊಡ್ತಕ್ಕಂಥ ಊರು ನಮ್ಮ ದಕ್ಷಿಣ ಕನ್ನಡ. ಇಡೀ ರಾಜ್ಯದೊಳಗೆ ಯಾವುದೇ ಒಂದು ಬಾಕಿ ಹಣ ಇಟ್ಕೊಳ್ಳದಂತ ಲಾಸ್ ಅಲ್ಲಿ ನಡೆದೇ ಇರತಕ್ಕಂಥ ಗೌರ್ಮೆಂಟ್ ಆಫೀಸ್, ಇವನ್ KSRTC ಹಿಡಿದು ಸೇಲ್ ಟ್ಯಾಕ್ಸ್ ಹಿಡಿದು ಪ್ರತಿಯೊಂದು ಅಷ್ಟು ಕ್ಲೀನ್ ಇರ್ತಕ್ಕಂಥ ಆಫೀಸ್ ಇರೋದು ಇಲ್ಲಿ ನಮ್ದು ದಕ್ಷಿಣ ಕನ್ನಡ. ಇಡೀ ರಾಜ್ಯದ ಎಲ್ಲ ಜನರ ಪಾಪ ಕಳೆದುಕೊಳ್ಳಿಕ್ಕೆ ಇರ್ತಕ್ಕಂಥ ದೇವಸ್ಥಾನಗಳಿರ್ತಕ್ಕಂಥದ್ದು ಇದು ನಮ್ದು ಇರುವಂತದ್ದು ಎಲ್ಲ ನಮ್ದು ಇದರಲ್ಲಿ ನಮ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಹಾಗೆ ಇಡೀ ಕುಡಿಲಿಕ್ಕೆ ನೀರು ಕೊಡ್ತಕ್ಕಂಥ ಕೆಲವೊಂದು ಮೂಲಗಳನ್ನ ಮಾಡ್ಕೊಂಡಿರುವಂತದ್ದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇಡೀ ರಾಜ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ನಾವು ಇಷ್ಟು ಕೊಟ್ಟಿದ್ದೇವೆ. ನಮಗೆ ಏನು ಕೊಟ್ಟಿದ್ದೀರಿ ಅಂತ ಏನು ಕೊಡ್ಲಿಲ್ಲ.
ನಮಗೆ ಅಲ್ಲ, ಕೊಟ್ಟಿದ್ದು ಇವರ ಈ ಪ್ರಶ್ನೆಗಳು ಇರ್ತಕ್ಕಂಥ ಬೇರು ಸಮೇತವಾದಂತ ಒಂದು ನೀರಿನ ಸಲೆಯನ್ನ ಕಿತ್ಕೊಂಡು ಒಂದು ನಿಮಿಷ. ರಿಯಾಕ್ಷನ್ ಬೇಕಾದದ್ದು ಅದೇ ಕರ್ನಾಟಕ ಇದು ಅಲ್ಲಲ್ಲ, ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು, ಉಳಿದ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಅವ್ರು ಹೇಳ್ತಾ ಇದ್ದಾರೆ ನೇತ್ರಾವತಿ ವಿಚಾರದಲ್ಲಿ ಸಪೋರ್ಟಿಗೆ ನಿಲ್ಲಬಹುದು ನಾವು ಜಿಲ್ಲಾ ಸಮಿತಿಯ ಮುಖಾಂತರ ಅದು ಬೇಡ ಜಿಲ್ಲಾ ಸಮಿತಿ ಮುಖಾಂತರ ನಮಗೆ ಚಿಕ್ಕಮಗಳೂರಿನಿಂದ ಜನ ಬಂದಿದ್ದಾರಲ್ಲ, ಎರಡನೇ ಹಂತ ಆಯ್ತಲ್ಲ. ಚಿಕ್ಕಮಗಳೂರು ಬೇರೆ, ಚಿಕ್ಕಬಳ್ಳಾಪುರ ಬೇರೆ, ಅಲ್ಲಲ್ಲ, ಬೆಂಗಳೂರು ಬೇರೆ. ಹಾಗಲ್ಲ ನೋಡಿ, ನಮ್ಮ ಪಕ್ಕದ ಜಿಲ್ಲೆಯ ಸಮಿತಿಯಿಂದ ಅಲ್ಲಿಂದ ಬಂದಿದ್ದಾರೆ, ಅಲ್ಲಿಯ ಜಿಲ್ಲಾಧ್ಯಕ್ಷರು ನಮಗೆ ಬೆಂಬಲ ಸೂಚಿಸಿಕೊಂಡು ವಿದ್ಯಾರ್ಥಿಗಳ ಘಟಕಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಇನ್ನು ಮುಂದೆ ಅಲ್ಲಲ್ಲ, ಹಾವು ಸಾಯಬಾರದು, ಕೋಲು ಮುರಿಬಾರದು ಅನ್ನೋ ನೀತಿ ಒಂದು ವಿಚಾರ ಹೇಳ್ತೇನೆ. ಈಗ ಇವರು ಹೇಳಿದ್ರು ದಕ್ಷಿಣ ಕನ್ನಡ ಜಿಲ್ಲೆ ಇಷ್ಟೆಲ್ಲ ವಿಚಾರಗಳ ಬಗ್ಗೆ ಇವರು ಹೇಳಿದ್ರು. ಈ ಎಲ್ಲ ವಿಚಾರಗಳಿದ್ರೂ ಕೂಡ ನಿಮ್ಮಲ್ಲಿ ಒಂದೇ ನೇರವಾದಂತ ಪ್ರಶ್ನೆ, ನೇತ್ರಾವತಿಯ ವಿಚಾರದಲ್ಲಿ ಈ ಒಂದು ತಿಂಗಳಲ್ಲಿ ನಡೆದ ಈ ಒಂದು ಹೋರಾಟಗಳನ್ನು ಹೊರತುಪಡಿಸಿದರೆ ಈ ಹಿಂದೆ ಸ್ವಾತಂತ್ರ್ಯ ಲಭಿಸಿ ಇವತ್ತಿನ ತನಕ ಇಂತಹ ಒಂದು ಹೋರಾಟಗಳು ನಡೆದದ್ದು ನೀವು ಕಂಡಿದ್ದೀರಾ? ಕಾಣಲಿಲ್ಲ. ಒಂದು ನಿಮಿಷ. ಇವತ್ತು ಸ್ವಾತಂತ್ರ್ಯ ಸಂಗ್ರಾಮದ ಬಳಿಕ ಇವತ್ತು ಅಷ್ಟೊಂದು ದೊಡ್ಡ ರೀತಿಯಲ್ಲಿ ಅಲ್ಲ, ನಾನು ಹೇಳಿದೆ ಯಾವುದಿದ್ರು ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗಲೇ ಇಲ್ಲ. ನೇತ್ರಾವತಿ ನದಿ ತಿರುವು ಏನಿದೆ, ಇವರು ಯಾವ ಹೆಸರಿನಿಂದ ನನ್ನ ಮಾತಿಗೆ ದಯವಿಟ್ಟು ನನಗೆ ಅವಕಾಶ ಕೊಡಬೇಕು, ನಾನು ಮಾತಾಡ್ಲಿಲ್ಲ. ನಾನು ಇಷ್ಟೇ ಹೇಳುದು, ಈ ದೊಡ್ಡ ರೀತಿಯಲ್ಲಿ ಹೋರಾಟಗಳು ಆರಂಭವಾಗಿದ್ದರಿಂದ ಇದು ಏನಾಗಿದೆ ಅಂತ ಹೇಳಿದ್ರೆ ರಾಜ್ಯದ ಜನತೆಯ ಗಮನ ಸೆಳೆಯುವ ಹೋರಾಟ ಆದದ್ದು ಪ್ರಥಮ, ಗೊತ್ತಾಯ್ತಲ್ಲ. ಅದು ಈ ಹೋರಾಟದ ಪ್ರಥಮ ಹಂತದಲ್ಲಿ ನಾವಿದ್ದೇವೆ, ಇನ್ನು ದ್ವಿತೀಯ ಹಂತದಲ್ಲಿ ನಾವಿಲ್ಲ. ಈ ಹೋರಾಟದಲ್ಲಿ ನಾವು ಯಶಸ್ಸು ಗಳಿಸಿದ್ದೇವೆ ಅಂತ ಹೇಳ್ಬೋದು. ಯಾಕೆ? ಅಲ್ಲ ನಿಲ್ಲಿ, ನಾವು ಹೋರಾಟದಲ್ಲಿ ಯಶಸ್ವಿಯಾದದನ್ನು ಹೇಳ್ಬೇಕಲ್ಲ. ಎಲ್ಲ ಮೊನ್ನೆ ಜಿಲ್ಲಾ ಪಂಚಾಯತ್ ನಡೆದ ಸಾಧಕ ಬಾಧಕಗಳ ಸಭೆ ಏನಿತ್ತು, ಆ ಸಭೆಗಳಲ್ಲಿ ಅಧಿಕಾರಿಗಳು ಕೊಟ್ಟದ್ದು ಸ್ಪಷ್ಟವಾದಂತ ತಪ್ಪು ಉತ್ತರ ಅನ್ನತಕ್ಕಂಥದ್ದು ಜನರಿಗಿಂತ ಹೆಚ್ಚಾಗಿ ಅಲ್ಲಿ ಕುಳಿತಿರತಕ್ಕಂಥ ಜನಪ್ರತಿನಿಧಿಗಳಿಗೆ ಗೊತ್ತಾಗಿ ವಿಚಾರದಲ್ಲಿ ಹೋರಾಟ ಆಗ್ತಾರೆ. ಸರಿ, ನನ್ನ ಪ್ರಶ್ನೆ ಇರುವಂತದ್ದು ಮುಂದಿನ ದಿನಗಳಲ್ಲಿ ನೀವು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರಿ. ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಮುಂದಿನ ಹೋರಾಟ ಇಡೀ ರಾಜ್ಯ ದಕ್ಷಿಣ ಕನ್ನಡಕ್ಕೆ ಹರಿದು ಬರುವಂತ ಈ ತನಕ ದೊಡ್ಡ ಮಟ್ಟದ ಹೋರಾಟ ನಡೆದಿಲ್ಲ. ಆದ್ರಿಂದ ರಾಜ್ಯ ನಾಯಕರುಗಳು ಯಾವುದು ಸಂಘಟನೆಗಳ ನಾಯಕರು ಗಮನ ಹರಿಸಿಲ್ಲ. ಒಂದು ವಿಚಾರ ಓಕೆ. ಹಾಗಾದ್ರೆ ಇನ್ನೊಂದು ಕ್ವಶನ್ ಕೇಳ್ತೇನೆ ನಾನು. ಕಾಸರಗೋಡು ಕರ್ನಾಟಕಕ್ಕೆ ಸೇರ್ಬೇಕಂತೇಳಿ ಹೇಳಿ ಮಹಾಜನ್ ಆಯೋಗ ವರದಿ ಕೊಟ್ಟಿದ್ದು ಎಷ್ಟರಲ್ಲಿ? 62ರೊಳಗೆ. ಕಾಸರಗೋಡು ಕರ್ನಾಟಕ ಅದು ಯಾವುದು ಚಂದ್ರಭಾಗ ನದಿಯನ್ನ ಸೇರಿಸಿ ಕರ್ನಾಟಕ ಸೇರಿಸಬೇಕಂತೇಳಿ ಬೆಳಗಾವಿ ಗಡಿ ವಿಚಾರದೊಳಗೆ ಮಸಿ ಹಾಕೊಂಡು ಗಲಾಟೆ ಮಾಡ್ಕೊಂಡ್ರು, ಕಾವೇರಿ ನದಿ ವಿಚಾರದೊಳಗೆ ಗಲಾಟೆ ಮಾಡ್ಕೊಂಡ್ರು. ಕಾಸರಗೋಡು ಕರ್ನಾಟಕ ಸೇರ್ಬೇಕಂತೇಳಿ ಹೇಳಿ ತೀರಿದ ನಂತರ ತೀರ್ಕೊಂಡ ನಂತರ ಬಂದು ಬೆಂಗಳೂರಲ್ಲಿ ಕಳೆದ ತಿಂಗಳು ಮಂಗಳೂರಿಗೆ ಬಂದಾಗ ಇದೇ ನಾರಾಯಣಗೌಡರು ಹೇಳಿದ್ರು, ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಕಾಸರಗೋಡ್ನವರನ್ನು ಸೇರಿಸಿ ಒಂದು ದುಂಡು ಮೇಜಿನ ಸಭೆಯನ್ನು ನಾವು ಕರೆಯುವ, ಹೋರಾಟಕ್ಕೆ ಅವರು ಸಾವನ್ನಪ್ಪಿದ ನಂತರ ತೀರ್ಕೊಂಡ ನಂತರ ನಿಮ್ಮ ನಾಯಕರು ನಿಮ್ಮ ಅವರ ಮಾರ್ಗದರ್ಶನದಲ್ಲಿ ನಡೀತೇವೆ. ಅವರು ತೀರ್ಕೊಂಡ ನಂತರ ನಿಮಗೆ ನೆನಪಾಗಿಲ್ಲ. ಒಮ್ಮೆ ಪ್ರವೀಣ್ ಶೆಟ್ಟಿ ಅವರು ಒಮ್ಮೆ ಒಂದ್ಸರಿ ಏನೋ ಪ್ರಯತ್ನ ಮಾಡಿದ್ರು, 1,000 ಜನ ಸೇರಿಸಿ ಕಾಸರಗೋಡು ಕರ್ನಾಟಕ ಸೇರ್ಬೇಕಂತ ಹೋರಾಟ ಮಾಡಿ ಸ್ವಲ್ಪ ಲಾಠಿ ಚಾರ್ಜ್ ಎಲ್ಲ ಆಯ್ತು ಬಿಟ್ರೆ, ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಮ್ಮೆ ಆಯ್ತು ಬಿಟ್ರೆ, ಅದರ ನಂತರ ವಾಟಾಳ್ ನಾಗರಾಜ್ ಒಮ್ಮೆ ಬಂದ್ರು. ಕಳೆದ ವರ್ಷ ಶತಾಯುಷಿ ಕೈಯಾರ ಕಿಂಜಣರಿಗೆ ಸನ್ಮಾನ ಮಾಡ್ತೇವೆ ಅಂತ ಹೇಳಿ ಬಂದು, ಇನ್ನು ಕಾಸರಗೋಡು ನಾನು ಬೆಂಗಳೂರು ಹೋದಾಗ ಧ್ವನಿ ಎತ್ತೇನೆ ಬೀದಿ ಹೋರಾಟ ಮಾಡ್ತೇನೆ ಅಂತ ಹೇಳಿ ಹೋದ ಇದೇ ವಾಟಾಳ್ ನಾಗರಾಜ್ ಸುದ್ದಿ ಇಲ್ಲ. ಈಗ ಕರ್ನಾಟಕದ ಕರಾವಳಿ ಜನರಿಗೆ ನೈತಿಕತೆ ಪಾಠ ಮಾಡ್ತಾರೆ. ಅಲ್ಲ, ಈ ಏಕೀಕರಣ ಖಾಲಿ 4 ಮಾಧ್ಯಮದವರು ನಾವು ಮಾತಾಡಿದ್ರೆ ಆಗುದಿಲ್ಲ, ಎಲ್ರಿಗೂ ಬೇಕಾಗಿದೆ. ರಕ್ಷಣಾ ವೇದಿಕೆ ಕೈಗೆತ್ತಿಕೊಂಡಾಗ ಅದೇ ರೀತಿಯಲ್ಲಿ ಸಾರ್ವಜನಿಕರು ಅಷ್ಟೇ ಸ್ಪಂದನೆಯನ್ನು ಕೊಟ್ಟರೆ ನಾವು ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ. ನಾವು ಅದಕ್ಕೆಲ್ಲ ಕೊಟ್ಟು ನಮಗೆ ನೇತೃತ್ವ ಬೇಡ. ಮೊನ್ನೆ ಈಗ ಬೇರೆ ಕಡೆಗಳಲ್ಲಿ ಸಂಘಟನೆ ಮಾಡಿ ನಾವೇನ್ ಹೇಳಿದ್ದೀವಿ, ಕಾರ್ಯಕ್ರಮದ ಆರಂಭದಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ. ಹೇಳಿ, ನಾವು ಜಿಲ್ಲಾ ಘಟಕದಿಂದ ಸಪೋರ್ಟ್ ಮಾಡ್ತೇವೆ. ಸೊ ನಾಳೆ ದಿನ ಕೋಲಾರ, ಚಿಕ್ಕಬಳ್ಳಾಪುರ, ಉಳಿದ ಜಿಲ್ಲೆಗಳಿದ್ದಾವೆ, ಆ ಜಿಲ್ಲಾ ಘಟಕಗಳು ಕೂಡ ಎತ್ತಿನಹೊಳೆ ಬೇಕು ಅಂತ ಸಪೋರ್ಟ್ ಮಾಡ್ತಾರೆ. ನಿಮ್ಮ ನಾಯಕರು ಯಾರ ಪರ ನಿಲ್ತಾರೆ? ಹೇಳ್ತಾ ಇದ್ದೇವೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪ್ರತಿಯೊಬ್ಬ ಸದಸ್ಯರು ಇದಕ್ಕೆ ವಿರೋಧವಾಗಿ ರಾಜ್ಯ ಸಮಿತಿ ನಿರ್ಮಾಣ ಕೈಗೊಂಡ್ರೆ ನಾವು ಈ ಶಾಲ್ ಬಿಟ್ಟು ನಾವು ಇದರಿಂದ ಹೊರಗೆ ಬರಲಿಕ್ಕೆ ನಾವು ಸಿದ್ಧರಿದ್ದೇವೆ. ಇದಕ್ಕಿಂತ ದೊಡ್ಡ ಮಾತು ನಮ್ಮಲ್ಲಿಲ್ಲ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರತಿಯೊಬ್ಬ ಸದಸ್ಯ, ಪ್ರಥಮ ಬಳ್ಳಾಲ್ಬಾಗರು ಇರ್ಬೋದು ಅಥವಾ ಪ್ರತಿಯೊಬ್ಬರು ಇರ್ಬೋದು, ನಾವು ಇದಕ್ಕೆ ಹೋರಾಟಕ್ಕೆ ನಾವು ಬದ್ಧರಾಗಿದ್ದೇವೆ. ಮಾತ್ರವಲ್ಲ, ಇವತ್ತಿನ ದಿವಸ ಇಡೀ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿದಾಗ ಕೂಡ ನಾವು ಯಾವುದೇ ರೈಲ್ವೆ ನಿಲ್ದಾಣ ಬಂದು ಮಾಡದೆ ನಾವು ನೇತ್ರಾವತಿ ನದಿಯ ತಿರುವಿನಲ್ಲಿ ನಮ್ಮ ವಿದ್ಯಾರ್ಥಿ ಘಟಕಗಳು ಸೇರಿರುವುದರಿಂದ ಸಾರ್ವಜನಿಕರ ಒಂದು ಸಂದೇಶ ನಾವು ಕೊಟ್ಟಿದ್ದೇವೆ. ನೇತ್ರಾವತಿ ರಹೀಂ ಉಚ್ಚಿಲ್ ಹೇಳ್ತಾ ಇದ್ದಾರೆ, ಕಳಸಾ ಬಂಡೂರಿಗೆ ಒಂದು ಕಡೆಯಲ್ಲಿ ಕನ್ನಡ ಪರ ಸಂಘಟನೆಗಳು ಸಪೋರ್ಟ್ ಮಾಡಿಕೊಂಡು ಮಾಡ್ತಾ ಇದ್ದಾವೆ.
ಸಪೋಸ್ ಇಲ್ಲಿ ಕಳಸಾ ಬಂಡೂರಿಗೆ ನಾವು ಇಲ್ಲಿ ಸಪೋರ್ಟ್ ಮಾಡಿದ್ರೆ ನೇತ್ರಾವತಿ ತಿರುಗಿಸಿ ಅಂತ ನಾವು ಪರ್ಮಿಷನ್ ಕೊಟ್ಟಾಗ ಆಗೋದಿಲ್ವಾ? ಸಮುದ್ರಕ್ಕೆ ಹರಿದು ವ್ಯರ್ಥ ಆಗ್ತಾ ಇದೆ ಅನ್ನುವಂಥದ್ದು ಲಾಜಿಕ್ ಮಹದಾಯಿಗೆ ಅಪ್ಲೈ ಆಗತ್ತೆ ಅಂತಾದ್ರೆ ನೇತ್ರಾವತಿಗೂ ಅಪ್ಲೈ ಆಗತ್ತಲ್ಲ. ಇವತ್ತಿನ ನಮ್ಮ ಕರ್ನಾಟಕ ರಾಜ್ಯ ಬಂದ್ಗೆ ಸಪೋರ್ಟ್ ಮಾಡದೇ ಇರುವಂಥ ಉದ್ದೇಶವೇ ಈ ನಿಟ್ಟಿನಲ್ಲಾದರೂ ಕರ್ನಾಟಕ ರಾಜ್ಯದ ಗಮನವನ್ನು ಇಲ್ಲಿ ಸೆಳೆಯುವಂಥದ್ದು. ನೇತ್ರಾವತಿ ನದಿ ತಿರುವಾದ್ರೆ ಎತ್ತಿನ ಹೊಳೆ ಯೋಜನೆ ಅಲ್ಲ, ಇದು ಹಣದ ಹೊಳೆ ಯೋಜನೆ. ಇದು ನಮ್ಮದು ಮಾತ್ರ ಟ್ಯಾಕ್ಸ್ ಪೇಡ್ ಅಲ್ಲ, ಇಡೀ ಭಾರತದಲ್ಲಿ 3.5% ಜನ ಡೈರೆಕ್ಟ್ ಟ್ಯಾಕ್ಸ್ ಪೇಯರ್, ಇನ್ಕಮ್ ಟ್ಯಾಕ್ಸ್ ಸೇಲ್ ಟ್ಯಾಕ್ಸ್ ತರ. ಉಳಿದ ಜನ ಇಂಡೈರೆಕ್ಟ್ ಟ್ಯಾಕ್ಸ್ ಪೇಯರ್. ಅಂದ್ರೆ ಟ್ಯಾಕ್ಸ್ ಬಂದ್ರೆ ನಮ್ದು ಒಂದು ಬಿಸ್ಕತ್ ಪ್ಯಾಕ್ ತಗೊಂಡ್ರು, ಒಂದು ಹಾಲು ತಗೊಂಡ್ರು ಕೂಡ ಇಂಡೈರೆಕ್ಟ್ ಆಗಿ ಟ್ಯಾಕ್ಸ್ ಪೇಯರ್ ಅವರು. ನಿಮ್ಮ ಎಲ್ಲರ ಟ್ಯಾಕ್ಸ್ ಅಮೌಂಟ್ ಲೂಟಿ ಆಗುವುದು. ಇನ್ನೊಂದಾಗಿ 52 ಜೀವ ನದಿಗಳ ಉಗಮ ಆಗ್ತಕ್ಕಂಥ ಈ ವೆಸ್ಟರ್ನ್ ಘಾಟ್ಸಿನ ಜೀವದ ಶೆಲೆ ನಾಶ ಆಗ್ತಾ ಉಂಟು. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಜಲಕ್ಷಾಮ ಆಗ್ಲಿಕ್ಕೆ ಉಂಟು. ಅದಕ್ಕೆ ಇವಾಗ ರೆಡಿಯಾಗುವಂತ ಸಂದೇಶ ಕೊಡ್ಲಿಕ್ಕೆ ಇವತ್ತು ನಾವು ಬಂದಿಗೆ ಡೌಟ್ ಕ್ಲಿಯರ್ ಮಾಡಿಬಿಡಿ. ಕಳಸಾ ಬಂಡೂರಿ ಯೋಜನೆ ಅನ್ನುವಂಥದ್ದು ಆಗಬೇಕೋ ಬೇಡೋ ಅಂತ ಹೇಳ್ತೀರಿ ನೀವು? ಅದಕ್ಕೆ ನಾವು ಹೇಳ್ತೇವೆ, ಮೊದಲು ನಮ್ಮ ರಾಜ್ಯದ ಈಗ ಏನು ಬಂದಿಗೆ ಕರೆ ಕೊಟ್ಟಂತ ಎಲ್ಲ ನಾಯಕರು ಏನಿದ್ದಾರೆ, ರೈತ ಸಂಘ ಇರ್ಬೋದು, ಕನ್ನಡ ಪರ ಸಂಘಟನೆ ಇರ್ಬೋದು, ಎಲ್ಲ ಇರ್ಬೋದು, ಮೊದಲು ನಮ್ಮ ಸಮಸ್ಯೆಯನ್ನು ಕೇಳಿ, ನಮ್ಮ ಸಮಸ್ಯೆಗೆ ಪರಿಹಾರ ಕೊಡಿ. ಈ ನೇತ್ರಾವತಿ ನದಿ ತಿರುವು ಯೋಜನೆ ಬಗ್ಗೆ ಬನ್ನಿ. ಇಲ್ಲಿ ನಿಮ್ಮ ನೇತ್ರಾವತಿ ನದಿ ನೇತ್ರಾವತಿ ನದಿ ತಿರುವು ಯೋಜನೆಯನ್ನ ಖಂಡಿಸಬೇಕು. ಕಳಸಾ ಬಂಡೂರಿಗೆ ಸಪೋರ್ಟ್ ಮಾಡಿದ್ರೆ ಹೇಗಾಗತ್ತೆ? ನಮ್ದು ಡಬಲ್ ಸ್ಟ್ಯಾಂಡರ್ಡ್ ಆಗೋದಿಲ್ವಾ? ಕಳಸಾ ಬಂಡೂರಿ ಯೋಜನೆ ಸಪೋರ್ಟ್ ಮಾಡುವಂತ ಡಬಲ್ ಸ್ಟ್ಯಾಂಡರ್ಡ್ ಆಗೋದಿಲ್ವಾ ನಮ್ಮದು? ಅಲ್ಲಿಯೂ ಕೂಡ ಸೇಮ್ ತಾತ್ವಿಕವನ್ನ ಇದೇ ತತ್ವವನ್ನು ನಾವು ಅಪ್ಲೈ ಮಾಡ್ತೇವೆ. ನಮ್ಮ ನಿಲುವು ಬೇರೆ, ನಮ್ಮ ನಿಲುವು ಇಷ್ಟೇ ಇರುವುದು. ನಾವು ಅವರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ರೀತಿಯ ವಿರೋಧ ಇಲ್ಲ. ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ ನಾವು ಭಂಗ ಹಾಗಲ್ಲ. ನಾವು ಅಲ್ಲಿ ಹೋರಾಟ ಏನಿದೆ ಆ ಹೋರಾಟವನ್ನು ನಾವು ಬೆಂಬಲಿಸ್ತೇವೆ. ಅದನ್ನು ಬೆಂಬಲಿಸಿಕೊಂಡು ನೀವು ಮಾಡುವ ಬೆಂಬಲಿಗೆ ನಮ್ಮ ನೈತಿಕವಾದಂತಹ ಬೆಂಬಲ ಇದೆ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾವತಿ ನದಿಯ ಬಳಿಯಲ್ಲಿ ಕುಳಿತುಕೊಂಡು ನಾವು ಈ ನಮ್ಮ ಹೋರಾಟ ಇನ್ನೂ ನಿರಂತರ, ನೇತ್ರಾವತಿಗೆ ನಮ್ಮ ಸಂಘಟನೆ ನಿರಂತರ. ಮಹದಾಯಿ ನದಿಯ ನೀರು ಗೋವಾದಲ್ಲಿ ಸಮುದ್ರವನ್ನ ಸೇರುತ್ತೆ, ವ್ಯರ್ಥವಾಗಿ ಸಮುದ್ರ ಸೇರತ್ತೆ ಅನ್ನುವಂಥದ್ದು ಕಳಸಾ ಬಂಡೂರಿ ಹೋರಾಟಗಾರರ ವಾದ. ಒಪ್ತೀರಿ ನೀವು? ಕಳಸಾ ಬಂಡೂರಿಗೆ ನಾಲೆಗೆ ಹಾಯಿಸಬೇಕು, ವ್ಯರ್ಥವಾಗಿ ಸೇರುತ್ತೆ ಅನ್ನುವಂಥದ್ದು ವಾದ. ಕೋಲಾರದವರ ವಾದ ಸೇಮ್, ನೇತ್ರಾವತಿಯ ನೀರು ವ್ಯರ್ಥವಾಗಿ ಸಮುದ್ರಕ್ಕೆ ಸೇರುತ್ತೆ ಅನ್ನುವಂಥದ್ದು. ನಾವು ಮತ್ತು ಗೋವಾ ಸೇಮ್ ಸಿಚುವೇಶನ್ ಅಲ್ಲಿ ಇದ್ದೇವೆ ಅಂತ ಅನಿಸೋದಿಲ್ವಾ? ಅಲ್ಲಿ ಕೆಲವು ಸಾಮ್ಯತೆ ಇದೆ. ಕರ್ನಾಟಕ ಇಲ್ಲಿ ಮಾಂಡವಿ ನದಿ ಅಥವಾ ಮಹದಾಯಿ ನದಿ ಕರ್ನಾಟಕದಲ್ಲಿ ಹರಿಯುವಂತದ್ದು ಕೇವಲ 25 ಕಿಲೋಮೀಟರ್. ನಾವು ಗೋವಾಕ್ಕೆ ಸಪೋರ್ಟ್ ಮಾಡಬೇಕು, ಕರ್ನಾಟಕಕ್ಕೆ ಸಪೋರ್ಟ್ ಮಾಡಬೇಕು? ಅಲ್ಲ, ಇಲ್ಲಿ ಇನ್ನೊಂದು ವಿಚಾರ ಇದೆ. ಆ ವ್ಯರ್ಥವಾಗಿ ಸೇರುವ ನದಿಯನ್ನು ಆ ಕಡೆ ತೆಗೆದುಕೊಂಡು ಹೋಗುವುದಕ್ಕೆ ನಮ್ಮ ವಿರೋಧ ಇಲ್ಲ. ಆದ್ರೆ ತೆಗೆದುಕೊಂಡು ಹೋಗ್ಲಿಕ್ಕೆ ನೀವು ಅನುಸರಿಸುತ್ತಿರುವ ವಿಧಾನಕ್ಕೆ ನಮ್ಮ ವಿರೋಧ ಇದೆ. ಅಲ್ಲಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಅದನ್ನು ಶೇಖರಿಸಿ ಬೇರೆ ಕಡೆ ಕರ್ಕೊಂಡು ಹೋಗುವಂತ ಇನ್ನಿತರ ಉಪಾಯಗಳನ್ನು ಕೂಡ ತಜ್ಞರು ಹೇಳಿದ್ದಾರೆ. ಇದು ಬಿಟ್ಟು ಇದು ಏನಾಗಿದೆ ಅಂತ ಹೇಳಿದ್ರೆ ನಾಳೆ ಅಲ್ಲಿಗೂ ನೀರಿಲ್ಲ, ಇಲ್ಲಿಗೂ ನೀರಿಲ್ಲ, ಎಲ್ರಿಗೂ ಗೊತ್ತಿದೆ. ಒಳ್ಳೆ ಹೊಡೆಯುವ ತಂತ್ರ ಇವರದ್ದು. ಇಲ್ಲಿ ವಸ್ತುಸ್ಥಿತಿ ಗೋವಾ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಆಗಿದೆ. ಎರಡು ಕಡೆ ನೀರಿನ ಬೇಡಿಕೆ, ನೀವು ಹೇಳಿದಾಗೆ ಗೋವಾದು ಕೂಡ ನೀರಿನ ಬೇಡಿಕೆ, ಇವ್ರದ್ದು ನೀರಿನ ಬೇಡಿಕೆ. ಆದ್ರೆ ಗೋವಾ ಗೋವಾ ಸರ್ಕಾರ ವಾದ ಮಾಡುದು ಇದರಿಂದ ಪರಿಸರ ನಾಶ ಆಗ್ತದೆ, 50,000 ಮರ ನಾಶ ಆಗ್ತದೆ ಬಿಟ್ರೆ ನೀರು ನಮ್ಮಲ್ಲಿ ನೀರೇ ಇಲ್ಲ, ನೀರು ವೇಸ್ಟ್ ಸಮುದ್ರಕ್ಕೆ ಸೇರ್ಲಿಕ್ಕೆ ನೀರು ಹೋಗ್ತಾ ಇಲ್ಲ ಅಂತೇಳಿ ನೀರಿಲ್ಲ ಅನ್ನುವಂಥದ್ದು ಎಲ್ಲೂ ಗೋವಾ ಸರ್ಕಾರ ಹೇಳಲಿಲ್ಲ. ಗೋವಾ ಸರ್ಕಾರ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಟ್ಟ ಅಫಿದಾವತ್ತಲ್ಲಿ ಇವತ್ತು ಅವರು ಸ್ಟೇ ಆರ್ಡರ್ ತಂದಂಥ ಒಂದು ಕಾರಣ ಒಂದೇ, 50,000 ಮರ ನಾಶ ಆಗ್ತದೆ ಪ್ಲಸ್ ಪರಿಸರ ನಾಶ ಆಗ್ತದೆ. ಎರಡೇ ಪಾಯಿಂಟ್, ನೀರಿಲ್ಲ ಅಂತೇಳಿ ಅಲ್ಲ. ನಾವಿವತ್ತು ವಾದ ಮಾಡ್ತಾ ಇರೋದು ಇಲ್ಲಿ ನೀರೇ ಇಲ್ಲ, ಪರಿಸರ ನಾಶ ಇದು ಸೆಕೆಂಡ್. ಅದು ಇಲ್ಲಿ ನೀರೇ ಇಲ್ಲದ ಯೋಜನೆಗೆ ಇಲ್ಲಿ ನೀವು ದುಡ್ಡು ಹಾಕ್ತಾ ಇದ್ದೀರಿ, ಕೊಳ್ಳ ಹೊಡಿತಾ ಇದ್ದೀರಿ. ಗೋವಾದ ಪಾಯಿಂಟ್ಗೂ ನಮ್ಮ ಪಾಯಿಂಟ್ಗೂ ಇಲ್ಲಿ ವ್ಯತ್ಯಾಸ ಇದೆ. ಶಶಿಧರ್ ಶೆಟ್ಟರ್, ಅದೇ ರೀತಿ ರಹೀಮು ಚಿಲ್ಲರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡಬೇಕು. ಆದ್ರೆ ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಶಿಧರ್ ಶೆಟ್ರೆ, ಕರಾವಳಿ ವರ್ಸಸ್ ಕರ್ನಾಟಕವಾಗಿ ಬದಲಾಗ್ತಾ ಇದೆ ಈಗಿನ ಸಿಚುವೇಶನ್ ಅನ್ನು ಗಮನಿಸಿದ್ರೆ, ನೀವು ಸೋಷಿಯಲ್ ಮೀಡಿಯಾವನ್ನು ಫಾಲೋ ಮಾಡಿದ್ರೆ ಅಥವಾ ಉಳಿದ ಕಡೆಗಳಲ್ಲಿ ನಮ್ಮ ಸ್ಥಳೀಯರು ಮಾತಾಡೋದನ್ನ ಕೇಳಿದ್ರೆ ಕರ್ನಾಟಕ ಬೇಡ, ಅವರು ನಮಗೆ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮನೆಗೆ ಬೆಂಕಿ ಬಿದ್ದಿದೆ ಅಂತ ಹೇಳಿದ್ರಿ, ನಾವು ಕೂಡ ಸೇರ್ಕೊಂಡು ಬೆಂಕಿ ಹಾಕ್ತಾ ಇದ್ದೇವೆ ಅಂತ ಅನಿಸ್ತಾ ಇಲ್ವಾ? ಇದು ನಾನು ಮೊದಲು ಕೆಲವೊಂದು ಕನ್ನಡ ಪರ ಸಂಘಟನೆಯಲ್ಲಿ ಇದ್ದಾಗ
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತ್ಯೇಕ ತುಳು ರಾಜ್ಯ ಅಥವಾ ಕರಾವಳಿ ರಾಜ್ಯದ ಬೇಡಿಕೆ ಬಂದಾಗ ನಾನು ಅಪೋಸ್ ಮಾಡಿದ್ದೆ. ನಾವು ಅಖಂಡ ಕರ್ನಾಟಕ ಆಗಿರಬೇಕು, ನಾವು ಸಪ್ರೇಟ್ ರಾಜ್ಯ ಆಗೋದು ಬೇಡ ಅಂತೇಳಿ ನಾನು ಅಪೋಸ್ ಮಾಡಿದ್ದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರನ್ನು, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಇದೇ ರೀತಿ ಇವರು ಕಾಲ ಕಸದ ಹಾಗೆ ಪರಿತ್ಯಕ್ತ ಮಾಡ್ತಾ ಕೂತ್ಕೊಂಡ್ರೆ ಮುಂದೊಂದು ದಿನ ನಾವು ಖಂಡಿತವಾಗಿ ಇವತ್ತು ಕಳಶಾ ಬಂಡೂರಿ ಹೋರಾಟ ಏನು ಅವರು ಮಾಡ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಕರಾವಳಿ ಜಿಲ್ಲೆ ಜನ ನಾವು ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟದ ಕೂಗನ್ನು ನಾವು ಖಂಡಿತ ಕೊಡಬೇಕಾಗತ್ತೆ. ಒಂದು ವಿಚಾರವನ್ನು ನಾವು ಹೇಳಲಿಕ್ಕೆ ಸ್ಪಷ್ಟಪಡಿಸ್ತೀನಿ. ನಮ್ಮ ಜನರು ಹೇಳೋದಕ್ಕೆ ಸ್ವಲ್ಪ ಲೇಟು, ಸ್ವಲ್ಪ ಯಾವುದು ಹೋರಾಟ ಇಂಥ ವಿಚಾರಕ್ಕೆ ಹೇಳೋದು ಲೇಟು, ಆದರೆ ಎದ್ದರೆ ಮತ್ತೆ ಅವರನ್ನು ಕೂರಿಸೋದು ಭಾಳ ಕಷ್ಟ. ಅದನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಜನ ಎಲ್ಲ ಮನೆ ಬೀದಿಗೆ ಇಳಿಯುವುದಿಲ್ಲ, ಮನೆಯಲ್ಲೇ ಕೂತ್ಕೊಳ್ಬೋದು. ಮನೆಯಲ್ಲೇ ಕೂತ್ಕೊಂಡ್ರು ಕೂಡ ನಮ್ಮ ಜನ ಅನ್ಎಜುಕೇಟೆಡ್ ಯಾರಿಲ್ಲ, ಎಲ್ಲ ಎಜುಕೇಟೆಡ್ ಜನ. ಯಾವ ರೀತಿ ಯಾರ ಮೇಲೆ ಮನೆ ಮುರುಕತನ ಕೆಲಸ ಮಾಡ್ತಾ ಇದ್ದೇವೆ ಅಂತ ಅನಿಸೋದಿಲ್ಲ ಶಶಿಧರ್ ಶೆಟ್ಟರೆ? ನಾವು ಬೇರೆ ರಾಜ್ಯ ಕೇಳ್ತಾ ಇದ್ದೇವೆ, ಕರ್ನಾಟಕ ನಮಗೆ ಬೇಡ, ನಾವು ಬೇರೆ, ನಮ್ಮ ಸಂಸ್ಕೃತಿ ಬೇರೆ. ಏನ್ ತಪ್ಪು ಕೇಳುದ್ರಲ್ಲಿ? ಏನ್ ತಪ್ಪು? ಅನಿವಾರ್ಯ ನಾವು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ನಾವೇನು ಪಾಕಿಸ್ತಾನ ತರ ಇನ್ನೊಂದು ಪಾಕಿಸ್ತಾನಕ್ಕೆ ಸೇರಿಸಿ ಅಂತ ಹೇಳ್ತಾ ಇಲ್ಲ. ಭಾರತದ ಯೂನಿಯನ್ ಟೆರಿಟರಿ, ಭಾರತದಲ್ಲಿಯೇ ಒಂದೊಂದು ರಾಜ್ಯವನ್ನು ಕೇಳ್ತಾ ಇದ್ದೇವೆ. ನಮ್ಮಲ್ಲಿ ಯಾವುದಿಲ್ಲ, ಏರ್ಪೋರ್ಟ್ ಇದೆ, ರೈಲ್ ಇದೆ. ಇದು ಪ್ರತ್ಯೇಕತಾವಾದ ಅಲ್ವಾ? ಇಲ್ಲ, ಅಲ್ಲಿ ಯಾಕೆ ವಾದ ಮಾಡಿದ್ವಿ? ಯಾಕೆ ಇದನ್ನ ಕೇಳುವ ಪರಿಸ್ಥಿತಿ ಬಂತನ್ನುವಂಥದ್ದು ನಾವೇಗೆ ಬದಲಿ ಕೇಳಲಿಲ್ಲ. ನಮ್ಗೇನು ಈಗ ಇಲ್ಲಿ ಆಂಧ್ರ ತೆಲಂಗಾಣದಲ್ಲಿ ಪ್ರತ್ಯೇಕ ರಾಜ್ಯ ರಾಜಕೀಯ ಇಚ್ಛಾಶಕ್ತಿಯಿಂದಾಗಿ ನಮ್ಗೊಂದು ಪೋಸ್ಟ್ ಬೇಕಂತೇಳಿ ಕೇಳುವಂಥದ್ದಲ್ಲ. ನಮಗೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ನಮ್ಮನ್ನು ಯಾಕೆ ನೀವು ಕಸ ಮಾಡ್ತಾ ಇದ್ದೀರಿ? ನೋಡಿ, ನಮ್ಮ MSc ಬಂತು, SC ಬಂತು, PCPRI ಬಂತು. ನಮಗೆ ಇದೆಲ್ಲ ಬೇಕಾ? ನಮ್ಮದು ಭತ್ತ ಬೆಳೆಯುವಂಥ ಗದ್ದೆಯಲ್ಲಿ ಆ ರೈತ ಇವತ್ತು ವಾಚ್ಮನ್ ಆಗಿ ಅದೇ ಕಂಪ್ನಿಯಲ್ಲಿ ಕೂತ್ಕೊಂಡಿದ್ದಾನೆ. ಅವನಿಗೆ ಬಂದ ಪರಿಹಾರವನ್ನು 20-30 ಲಕ್ಷ ಇಲ್ಲೊಂದು ಫ್ಲಾಟ್ ತಗೊಂಡು ಕೂತ್ಕೊಂಡಿದ್ದಾನೆ. ತಿನ್ಲಿಕ್ಕೆ ಅಕ್ಕಿ ಇಲ್ಲ, ₹1 ಅಕ್ಕಿಗೆ ಇನ್ನೊಬ್ಬರಿಗೆ ಅಕ್ಕಿ ಕೊಡ್ತಾರೆ. ನಿಮ್ಮ ಸಂಘಟನೆ ಅಖಂಡ ಕರ್ನಾಟಕ ಅಂತ ಹೇಳುವಂತ ಸಂಘಟನೆ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಆ ಪರಿಸ್ಥಿತಿ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲ. ಒಂದು ಮಾತು ನಾನು ಹೇಳ್ತೇನೆ ರಕ್ಷಿತ್ ಅವರೇ, ಒಂದು ಮಾತು ಬಹಳ ಸ್ಪಷ್ಟವಾಗಿರಲಿ. ಇದು ನೋಡುವಂತ ವೀಕ್ಷಕರಿಗೆ ಕೂಡ ಹೇಳ್ತಾ ಇದ್ದೇವೆ. ಇವತ್ತು ಸ್ಪಂದನ ಈ ಕಾರ್ಯಕ್ರಮದಲ್ಲಿ ಇವತ್ತು ಏನು ಕರಾವಳಿ ವರ್ಸಸ್ ಕರ್ನಾಟಕ ಅಂತ ನೀವು ಹಾಕ್ತಾ ಇದ್ದೀರಿ, ಇದು ಬರೀ ಒಂದು ಇದರ ವ್ಯಾಪ್ತಿಯಲ್ಲಿರತಕ್ಕಂಥ ಜನ ಮಾತ್ರ ನೋಡತಕ್ಕಂಥದ್ದಲ್ಲ. ಇಲ್ಲಿ ಇಂಟೆಲಿಜೆನ್ಸ್ ವಿಭಾಗ ಇದೆ, ಪೊಲೀಸ್ ಇಲಾಖೆ ಇದೆ, ಜಿಲ್ಲಾಧಿಕಾರಿಗಳಿದೆ, ಅಧಿಕಾರಿಗಳಿದ್ದಾರೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಎಲ್ಲಿ ಏನು ಮಾತುಕತೆ ಆಗ್ತದೆ. ಇವತ್ತು ನೀವೇನು ಸುಮ್ಮನೆ ಕಾಲಹರಣ ಮಾಡ್ತಾ ಇಲ್ಲ. ಇಷ್ಟು ಹೊತ್ತು ಕೂತ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ನೀವು ಚರ್ಚೆ ಮಾಡಿದಾಗ ಇದು ಖಂಡಿತವಾಗಿಯೂ ಸರ್ಕಾರದ ಗಮನಕ್ಕೆ ಸೆಳೆಯುತ್ತದೆ. ನಮಗೆ ಗೊತ್ತಿಲ್ಲದೆ ಈ ಮಾಹಿತಿಯನ್ನು ಕೊಡತಕ್ಕಂಥ ಅಧಿಕಾರಿಗಳು ಇಲ್ಲಿದ್ದಾರೆ. ಈ ಸಂದರ್ಭವನ್ನು ನಾನು ಉಪಯೋಗಿಸಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅಧಿಕಾರಿಗಳಿಗೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆಂದು ಕಾಣದ ರೀತಿಯ ಒಂದು ಕ್ರಾಂತಿ ಇವತ್ತು ಆರಂಭವಾಗಿದೆ. ಇಷ್ಟರವರೆಗೆ ನಮಗೆ ತುಳುನಾಡು ಪ್ರತ್ಯೇಕ ಬೇಕು ಅಂತ ಹೇಳಿದಾಗ ಬೇಡ ಅಂತ ಹೇಳಿದವರು 90% ಜನ, ಬೇಕು ಅಂತ ಹೇಳಿದವರು 10% ಜನ. ಆದರೆ ಇವತ್ತು ಈ ಒಂದು ನೇತ್ರಾವತಿಯ ಒಂದು ವತಿಯಿಂದಾಗಿ ಬೇಕು ಅಂತ ಹೇಳತಕ್ಕಂಥವರು 90% ಇದ್ದಾರೆ, ಬೇಡ ಅಂತ ಹೇಳಿದವರನ್ನು 10% ಹುಡುಕಿದ್ರು ಕಷ್ಟ. ಈ ರೀತಿಯಲ್ಲಿ ಇವತ್ತು ಆಗಿದೆ. ಅದರಿಂದಾಗಿ ಇನ್ನೂ ಸರ್ಕಾರ ಕಾಲ ಮಿಂಚಿಲ್ಲ. ನಾವು ಈಗಲೂ ತುಳುರಾದ ಪ್ರತ್ಯೇಕ ಬೇಕು ಅನ್ನತಕ್ಕಂಥದ್ದಲ್ಲ. ಆದರೆ ನೀವು ಈ ನೇತ್ರಾವತಿ ವಿಚಾರದಲ್ಲಿ ತೋರಿದಂಥ ಈ ಒಂದು ಮಲತಾಯಿ ಧೋರಣೆಯಿಂದಾಗಿ ನೀವು ಸಂಪೂರ್ಣವಾಗಿ ನಮ್ಮ ಕರಾವಳಿಗರನ್ನು ಕಡೆಗಣಿಸಿದ್ದೀರಿ ಅನ್ನತಕ್ಕಂಥದ್ದು ಮನದಟ್ಟಾಗಿದೆ. ಇಷ್ಟರವರೆಗೆ ಮನದಟ್ಟಾದ್ರೂ ನಾವು ನಂಬಲಿಲ್ಲ. ಮನದಟ್ಟು ಮಾಡುವವರು ಬಂದಾಗ ಕೂಡ ನಾವು ರಹೀಂ ಉಚ್ಚಿಲರ ಸಂಘಟನೆಯ ಮೇಲೆ ಪ್ರಶ್ನೆ ಬರುತ್ತೆ. ಅಖಂಡ ಕರ್ನಾಟಕ, ಒಂದು ನಿಮಿಷ ನನಗೆ ಅವಕಾಶ ಕೊಡಬೇಕು, ಇಲ್ಲದ್ರೆ ಅದು ಒಂದು ರಾಂಗ್ ಸಂದೇಶ ಹೋಗ್ತದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ನೇರವಾದ ಉದ್ದೇಶ ಅಖಿಲ ಕರ್ನಾಟಕವಾಗಿ ಇರಬೇಕು ಹೊರತು ಪ್ರತ್ಯೇಕವಾದ ತುಳು ರಾಜ್ಯ ಆಗಬೇಕಂತದ್ದು ಅಲ್ಲ. ಈ ಸಂಘಟನೆ ಮುಖಾಂತರ ಕೂಡ ನಾವು ಜನಪ್ರತಿನಿಧಿಗೆ ಹೇಳುದು ಕೂಡ ಅದೇ, ಬೇರೆ ಆಗದ ರೀತಿಯಲ್ಲಿ ನಮ್ಮನ್ನು ನೀವು ನಡೆಸ್ಕೊಳ್ಳಿ. ದಕ್ಷಿಣ ಕರ್ನಾಟಕದ ಜನ ತುಳು ರಾಜ್ಯ ಬೇಡ, ನಾವು ಒಂದಾಗಿ ಇರ್ತೇವೆ ಅಂತ ಹೇಳುವ ರೀತಿಯಲ್ಲಿ ನೀವು ಮಾಡಿ. ನೀವು ಪ್ರಾದೇಶಿಕವಾಗಿ ನೀವು ಅಸಮತೋಲನ ಮಾಡಿದ್ದಕ್ಕಾಗಿ ಕೇಳ್ತಾ ಇದ್ದಾರೆ. ಇವತ್ತು ನೇತ್ರಾವತಿಯ ಹೆಸರಿನಿಂದಾಗಿ ನಾವು ಕೇಳ್ತಾ ಇದ್ದೇವೆ. ನಮ್ಮಲ್ಲಿ ಮಲತಾಯಿ ಧೋರಣೆ ನೀವು ಮಾಡಿದ್ದರಿಂದ ನಾವು ಕೇಳ್ತಾ ಇದ್ದೀವಿ. ಆದ್ದರಿಂದ ಅದು ಮಾಡಬೇಡಿ, ಅಂತ ವಾತಾವರಣ ನಿರ್ಮಾಣ ಮಾಡದ ಹಾಗೆ ನೋಡಿ ಅನ್ನತಕ್ಕಂಥದ್ದು ಸರ್ಕಾರಕ್ಕೆ ಒಂದು ಸಂದೇಶವನ್ನ ಈ ಸ್ಪಂದನ ಮೂಲಕ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ರೈಮುಚ್ಚಲ್ ಅವರು ರಾಜಕೀಯ ಪಕ್ಷದವರಿಗೆ ಅವ್ರು ಏನ್ ಮಾಡ್ತಾರೆ, ಒಂದು ಪಕ್ಷದ ಒಂದು ಇದಾಗಿ ಅದರ ವಕ್ತಾರರಾಗಿ ಮಾತಾಡಬೇಕಾಗತ್ತೆ. ಈಗ ರೈಮುಚ್ಚಲ್ ಅವರಿಗೆ ಒಂದು ಕನ್ನಡ ಪರ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ರು ಕೂಡ ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರು, ಇಲ್ಲಿಯೇ ನೀರನ್ನು ಕುಡಿದವರು, ಇಲ್ಲಿನ ಸಂಸ್ಕೃತಿಯನ್ನ ಬೆಳೆಸ್ಕೊಂಡವರು. ಅಗತ್ಯ ಬಂದಾಗ ಇವರೇ ಇವರು ನಮ್ಮ ಮನೆ ಊರಿ ಮುಖ್ಯ ಹೊರತು ಸಂಘಟನೆ ಮುಖ್ಯ ಅಂತೇಳಿ ಅಲ್ಲ. ಸಂಘಟನೆಯಲ್ಲಿ ಗುರುತಿಸಿಕೊಂಡವರು ಎಲ್ಲರೂ ಸರಿ ಇರುವಾಗ ಸಂಘಟನೆ, ನಮ್ಮ ಮನೆ ಸರಿ ಇರುವಾಗ ಸಂಘಟನೆ, ಮನೆಯಲ್ಲಿ ಅನ್ನದ ಮಡಿಕೆ ತುಂಬಿರುವಾಗ ಎಲ್ಲ ನಮ್ದು ಸಂಘಟನೆ.
ನಮ್ಮ ಮನೆ ಅನ್ನದ ಮಡಿಕೆಯನ್ನು ಕದ್ಕೊಂಡು ಹೋಗ್ತಾ ಇರುವಾಗ, ನಮ್ಮ ಮನೆಗೆ ಯಾರೋ ತಂದು ಬೆಂಕಿ ಹಾಕ್ತಾ ಇರುವಾಗ, ಆಗ ನಾನು ನನ್ನ ಮನೆಯವೇ ಸುಟ್ಟೋದ್ರೂ ತೊಂದರೆ ಇಲ್ಲ, ಸಂಘಟನೆಯಿಂದ ನೋಡ್ಕೊಳ್ಳುವಂತ ನಿರ್ಮಾಣ ಆಗಿದೆ. ಇದು ನಿರ್ಮಾಣ ಮಾಡ್ಲಿಕ್ಕೆ ಸಂಘಟನೆ ಕಟ್ಟೋದಕ್ಕೆ ಹೋಗ್ತಾ ಇದ್ರಿ. ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮನ್ನು ಬಳಸಿಕೊಳ್ತಾ ಇದ್ದಾರೆ ಅಂತ ಅನಿಸೋದಿಲ್ಲ? ಸಂದರ್ಭ ಬಂದಾಗ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಯಾವ ರೀತಿಯಲ್ಲೂ ನಮ್ಮನ್ನು ಬಳಸಿಕೊಂಡಿಲ್ಲ. ಸನ್ಮಾನ್ಯ ನಾರಾಯಣಗೌಡರು ಸ್ಪಷ್ಟವಾಗಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಧ್ಯಕ್ಷ ಪ್ರಮೋದ್ ಬಳ್ಳಾಲ್ ಬಾಗ್ರ ಅವರ ನೇತೃತ್ವದಲ್ಲಿ ನಾವು ಬಲಿಷ್ಠವಾಗಿ ಒಳ್ಳೆ ರೀತಿಯ ಕೆಲಸ ಮಾಡಿದ್ರೆ, ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಬೇಕಾದಂತದ್ದು ನೀವು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳ್ತಾ ಇದ್ರಿ, ನಾವು ಸಂಘಟನೆ ಕಟ್ತೇವೆ ಅಂತ. ಜನ ಸ್ವೀಕರಿಸ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಸ್ವೀಕರಿಸಿದ್ದಾರೆ. ಮಾಡ್ತಾ ಇದ್ದಾರೆ ನಮ್ಮ ವಿರುದ್ಧ. ನಮ್ಮ ನೋವನ್ನ ಹತ್ರ ಬರೋದಿಲ್ಲ. ನಾರಾಯಣಗೌಡರ ಪ್ರತಿನಿಧಿಯಾಗಿ ರಹೀಂ ಉಚ್ಚಿಲ್ ಬೀದಿಗಿಳಿದಿದ್ದಾರೆ, ನಾರಾಯಣಗೌಡರ ಪ್ರತಿನಿಧಿಯಾಗಿ ಪ್ರಮೋದ್ ಬಳ್ಳಾಲ್ ಬಾಗ್ ಬೀದಿಗಿಳಿದ್ದಾರೆ, ನಜೀರ್ ಬೆಂಗ್ರೆ ನಮ್ಮ 100 ಕಾರ್ಯಕರ್ತರು ಬೀದಿಗಿಳಿದ್ದಾರೆ. ನಾವು ಇವತ್ತು ಬಂದಾದಾಗ ಕೂಡ ನಾವು ಪ್ರತಿಭಟನೆಯಲ್ಲಿ ನಮ್ಮ ಪ್ರತಿಭಟನೆಯಲ್ಲಿದ್ದೇವೆ. ಈ ಬೆಳವಣಿಗೆ ಒಳ್ಳೇದು ಅಂತ ಅನ್ಸುತ್ತಾ? ದಕ್ಷಿಣ ಕನ್ನಡಕ್ಕಾಗಿರ್ಬಹುದು, ಕರ್ನಾಟಕ ಆಗಿರ್ಬಹುದು, ಬೆಟರ್ ಅಂತ ಅನ್ಸುತ್ತಾ ಪ್ರತ್ಯೇಕತಾವಾದದ ಬೆಳವಣಿಗೆ? ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಹೇಳ್ತೇನೆ. ಕೆಟ್ಟ ಬೆಳವಣಿಗೆ ಅಲ್ಲ, ಒಳ್ಳೆಯ ಬೆಳವಣಿಗೆ. 15-20 ವರ್ಷಗಳಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೀಟನಾಶಕಗಳ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ನೋಡಿ, ಈ ಒಂದು ಸಮಸ್ಯೆ ಹೇಳ್ತೇನೆ. ಈ ಗೇರು ಮರಗಳಿಗೆ ಸಿಂಪಡಿಸ್ತಕ್ಕಂಥ ಎಂಡೋಸಲ್ಫಾನ್ ಅನ್ನ ಈ ವಿಶ್ವದ 74 ರಾಷ್ಟ್ರಗಳು ತ್ಯಜಿಸಿದಂತ ಬ್ಯಾನ್ ಮಾಡಿದಂಥದ್ದನ್ನು ತಕೊಂಡು ಬಂದು ನಮ್ಮವರು ಕಮಿಷನ್ ಆಶೆಗೆ ತಂದು ಸಿಂಪಡಿಸಿ ಇವತ್ತು ಎಂಡೋಸಲ್ಫಾನ್ ಪೀಡಿತರಿರುವಂಥ ಒಟ್ಟು ಸಂಖ್ಯೆ ನಮ್ಮಲ್ಲಿ 2200. ಅವರಿಗೆ ತಿಂಗಳಿಗೆ 3000 ರೂಪಾಯಿ ಮಾಶಾಸನ ಕೊಡ್ಲಿಕ್ಕಾಗದೆ 6 ತಿಂಗಳಿಂದ ಅವರಿಗೆ ಸತಾಯಿಸ್ತಾ ಇದ್ದಾರೆ ಫಂಡ್ ಇಲ್ಲ ಅಂತೇಳಿ ಹೇಳಿ. ಆಗ ಕಮಿಷನ್ ತಿಂದವರೆಲ್ಲ ದೊಡ್ಡ ದೊಡ್ಡ ಬಂಗ್ಲೆ ತಕ್ಕೊಂಡು ಓಡಿ ಹೋಗಿ ಆಯ್ತು. ಆಗ ಈ ನೇತ್ರಾವತಿ ವಿಚಾರದಲ್ಲೂ ಅಷ್ಟೇ, ಈಗ ನಮ್ಮನ್ನು ಆಡಳಿತ ಮಾಡ್ತಕ್ಕಂಥ ರಾಜಕೀಯ ನೇತಾರರಿರ್ಬೋದು, ಯಾರಿರ್ಬೋದು, ಇದರ ಕಮಿಷನ್ ಆಸೆಗೆ ನಮ್ಮ ತಾಯಿಯ ನೇತ್ರಾವತಿಯ ಹೊಟ್ಟೆ ಬಗಿತಾ ಇದ್ದಾರೆ, ಪರಿಸರ ನಾಶ ಮಾಡ್ತಾ ಇದ್ದಾರೆ. ಇದನ್ನು ಅನುಭವಿಸ್ತಕ್ಕಂಥ ಮುಂದಿನ ನಮ್ಮ ಮಕ್ಕಳು ಈ ಬಗ್ಗೆ ಎಚ್ಚರಿಕೆ ಆಗುವಾಗ, ಇವ್ರ ಮೈಯಲ್ಲಿ ಕಜ್ಜಿ ತುರಿಸ್ಕೊಳ್ತಾ ಇರುವಾಗ, ಕುಡಿದಿಲಿಕ್ಕೆ ನೀರಿಲ್ಲದೆ ಹಾಹಾಕಾರ ಮಾಡ್ತಾ ಇರುವಾಗ, ಆಗ ಈಗ ಕಮಿಷನ್ ತಗೊಂಡು ಓಡಾಡ್ತಕ್ಕಂಥ ಯಾವ ರಾಜಕೀಯ ನೇತಾರರು ಇರುವುದಿಲ್ಲ. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಇವತ್ತು MSEZ SEZ ಅಂತೇಳಿ ಹೇಳಿ 28, 30, 40 ಸಾವಿರ ಎಕರೆ ನಮ್ಮ ಕೃಷಿ ಭೂಮಿಯನ್ನು ತೆಗೆದು ನಾಶ ಮಾಡಿಸ್ಕೊಂಡು ಇವತ್ತು ಎಲ್ಲಿಗೆ ಬೇಡ ಪಡುಬಿದ್ರಿಯ ಹಾರು ಬೂದಿಯ ಇದಕ್ಕೆ ನೋಡಿ, ಅಲ್ಲಿ ಸುತ್ತಮುತ್ತ 600 ಸ್ಕ್ವೇರ್ ಕಿಲೋಮೀಟರ್ ಭತ್ತದಕ್ಕೆ ಇವತ್ತು ಭತ್ತ ಇರುವುದಿಲ್ಲ. ಬಾಳೆ ಗಿಡ ಸುಳಿ ಬಂದರೆ ಸುರುಟಿ ಹೋಗ್ತದೆ. ದಾಸವಾಳ ಗಿಡದಲ್ಲಿ ಹೂ ಇರುವುದಿಲ್ಲ. ಒಂದು ಕ್ರಿಶ್ಚಿಯನ್ ಅವರು ಪಾಪ ಒಂದು ಮಲ್ಲಿಗೆ ದುಬೈವರೆಗೆ ಮಲ್ಲಿಗೆ ಈ ರೀತಿ ವ್ಯಕ್ತ ಮಾಡೋದು ಸರಿ ಅಂತ ಹೇಳ್ತೇನೆ ನಾನು. ಇದು ಸರಿ. ಕೊನೆಯದಾಗಿ ಈ ರೀತಿಯ ಪ್ರತಿಭಟನೆಗಳು ಅಥವಾ ನಾವು ಬೇರೆ ಅನ್ನುವಂತ ಮನೋಭಾವಗಳು ಸರಿ ಅಂತ ಅನ್ಸುತ್ತೆ? ಅಲ್ಲ, ಇವತ್ತು ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಬಂದ್ ಮಾಡದೇ ಇದ್ದದ್ದನ್ನು ನಾವು ಸಮರ್ಥಿಸ್ತೇವೆ. ಯಾಕಂತ ಹೇಳಿ ಅದು ಮಾಡದೇ ಇದ್ದದ್ದು ಸರಿ ಮಾತ್ರವಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಪ್ರತ್ಯೇಕವಾಗಿ ನೇತ್ರಾವತಿ ಸಭೆಯನ್ನೇ ಎತ್ತುಕೊಂಡು ಇವತ್ತು ಪ್ರತಿಭಟನೆಯಲ್ಲಿ ಮಾಡ್ತಾ ಇರುವುದಂತ ಹೇಳಿದ್ರೆ ನಮ್ಮ ಹೋರಾಟ ಬೇರೆ ಅನ್ನತಕ್ಕಂಥದ್ದು ಇವತ್ತು ರಾಜ್ಯಕ್ಕೆ ಸಂದೇಶ ನಾವು ಕೊಟ್ಟಿದ್ದೇವೆ. ಮತ್ತು ಪ್ರತ್ಯೇಕವಾದ ನಿಜವಾಗಿಯೂ ಇರಲಿಲ್ಲ, ಬೇಡ ಅಂತ ಇತ್ತು. ಆದರೆ ಇವರು ಹೇಳಿದಂಥ ಈ ವಿಚಾರಗಳು, ನಾವು ಹೇಳತಕ್ಕಂಥ ವಿಚಾರಗಳು ಮತ್ತು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲರ ಮನಸ್ಸಿನಲ್ಲಿ ಬರುವುದರಿಂದ ಈಗಾಗಲೇ ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಿ ಇದನ್ನು ಕೈಬಿಟ್ಟುಕೊಂಡು ಜಿಲ್ಲೆಯ ಜನತೆಗೆ ಆಗುವ ಅನ್ಯಾಯವನ್ನು ಸರಿಪಡಿಸಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ಬೇಡ ಅನ್ನತಕ್ಕಂಥ ವಿಚಾರಗಳು ಬರಬಹುದು ಅನ್ನತಕ್ಕಂಥ. ರಹೀಂ ಉಚ್ಚಿಲ್, ಧನ್ಯವಾದಗಳು ಸರ್. ತಮಗೂ ಕೂಡ ಧನ್ಯವಾದಗಳು ಡಿಸ್ಕಷನ್ ಅಲ್ಲಿ ಭಾಗವಹಿಸಕ್ಕೆ. ಇದು ಇವತ್ತಿನ ವಿಶೇಷ. ಬಹುಶಃ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬಂದ್ ಅನ್ನುವಂತ ವಿಚಾರವೇ ಇರಲಿಲ್ಲ. ಇವತ್ತು ಇಡೀ ದಿನ KSRTC ಬಸ್ನವರು ಮಾತ್ರ ಬಂದ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಅದರಲ್ಲಿ ಇರೋರೆಲ್ಲ ಉತ್ತರ ಕರ್ನಾಟಕದ ಡ್ರೈವರ್ ಕಂಡಕ್ಟರ್ ಆಗಿರೋದ್ರಿಂದ ಪಾಪ ಅವರು ಓಡಿಸೋದಕ್ಕೆ ಆಗ್ಲಿಲ್ಲ ಅಂತ ರೀಸನ್ ಅನ್ನು ಕೊಡ್ತಾ ಇದ್ದಾರೆ. ಅದೊಂದನ್ನ ಬಿಟ್ರೆ ಮತ್ತೆ ಎಲ್ಲೂ ಕೂಡ ಬಂದಿನ ವಾತಾವರಣ ಇರಲಿಲ್ಲ. ಸೊ ಪ್ರತ್ಯೇಕತಾವಾದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಬೆಳೀತಾ ಇದೆ. ಇದು ಒಳ್ಳೆಯದಕ್ಕೋ ಕೆಟ್ಟದ್ದಕ್ಕೋ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕಾದಂತ ಅವಶ್ಯಕತೆ ಖಂಡಿತ ಇದೆ. ಇದು ಇವತ್ತಿನ ವಿಶೇಷ. ನಿಮ್ಮನ್ನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ and Udupi Manipal Main Road, Udupi.